ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸಮಾಜದಲ್ಲಿ ಸಾಮಾನ್ಯರಂತಿದ್ದು ನಿಸ್ವಾರ್ಥವಾಗಿ ಸಮಾಜದ ಜೊತೆ ನಿಂತವರು, ಬಡವರು ಅಥವಾ ಅಶಕ್ತರ ಜೀವನಕ್ಕೆ ನೆರವಾದವರು, ಅಥವಾ ಯಾರು ಸಂಕಷ್ಟದಲ್ಲಿದ್ದಾರೆ ಅವರ ಬದುಕಿಗೆ ಭರವಸೆಯಾಗಿ ನಿಂತಂಥ ಒಂದಷ್ಟು ಸಮಾಜ ಸೇವಕರು ಇರ್ಬೋದು, ಅಥವಾ ಸಮಾಜಕ್ಕೆ ನೆರಳಾಗಿ ನಿಂತಂಥ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಸಂಘಟನೆಗಳಿರ್ಬೋದು. ಅವರ ದಿನಚರಿ ಹೇಗಿರ್ತದೆ, ಅಥವಾ ಸೇವೆ ಮಾಡೋದಾದರೆ ಅಥವಾ ಯಾವ ರೀತಿಯಲ್ಲಿ ಅವರು ಹೆಜ್ಜೆಯನ್ನು ಇಡ್ತಾರೆ, ಇಲ್ಲಿ ದಾನವಾಗಿ ಹಣ ಎಲ್ಲಿಂದ ಬರುತ್ತೆ, ಯಾವ ರೀತಿಯಲ್ಲಿ ಬಡವರಿಗೆ ಅಥವಾ ಅಶಕ್ತರಿಗೆ ತಲುಪುತ್ತೆ, ಇವೆಲ್ಲವೂ ಕೂಡ ಒಂದು ರೀತಿಯ ಕುತೂಹಲದ ವಿಚಾರ. ಹಾಗಾಗಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಬೇರೆ ಬೇರೆ ತಂಡಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು, ನಿಸ್ವಾರ್ಥವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂಥ ವ್ಯಕ್ತಿಗಳನ್ನು, ಅಂಥ ಸಂಘಟನೆಗಳನ್ನು ಈ ಕಾರ್ಯಕ್ರಮದ ಮೂಲಕ ಆ ಸಂಘಟನೆಗಳ ಕಾರ್ಯವೈಖರಿಯ ಬಗ್ಗೆ ಮಾತಾಡ್ತೀವಿ. ಇವತ್ತು ನಮ್ಮ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಯುವಕರ ತಂಡ ಇದೆ. ಈ ತಂಡ ಕಳೆದ ಕೆಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ವಿಭಿನ್ನವಾಗಿ ಗುರುತಿಸಿಕೊಂಡಿರುವಂಥದ್ದು. ಇದು ಸಮಾಜ ಸೇವೆ ಅನ್ನೋದಕ್ಕಿಂತ ಸಮಾಜದ ಬದಲಾವಣೆಗಾಗಿ ಯುವ ಪಡೆ ತನ್ನದೇ ಶೈಲಿಯಲ್ಲಿ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಯಶಸ್ಸು ಅನ್ನುವಂಥದ್ದು ಅವರ ಪ್ರಯತ್ನಕ್ಕೆ ಸಿಕ್ಕಂಥ ಫಲ ಅಂತ ಹೇಳ್ಬೋದು. ಆ ರೀತಿಯ ಪ್ರಯತ್ನವನ್ನು ಮಾಡಿರೋರು. ಹಾಗಾಗಿ ಆ ತಂಡ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಏನಿದು ತಂಡದ ಹೆಸರು, ಜೊತೆಗೆ ಏನು ಈ ತಂಡದ ವಿಶೇಷತೆ, ಇವರ ಕಾರ್ಯಕ್ರಮದಲ್ಲಿ ಏನು ವಿಭಿನ್ನತೆ ಇದೆ ಅನ್ನೋದನ್ನು ಅವರ ತಂಡದ ಸದಸ್ಯರಿದ್ದಾರೆ ಅಥವಾ ತಂಡದವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಇಬ್ಬರು ಇದ್ದಾರೆ, ಅಭಿಷೇಕ್ ಶೆಟ್ಟಿ ಹಾಗೆಯೇ ಕಾರ್ತಿಕ್ ಬಿ ಶೆಟ್ಟಿ. ಇಬ್ಬರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ಸ್ವಾಗತ ಇಬ್ಬರಿಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್, ಜೊತೆಗೆ ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಶ್ರಮಯೇವ ಜಯತೆ ಅನ್ನುವಂಥ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿದೆ. ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಈ ಭಾಗದ ಕರಾವಳಿ ಭಾಗದ ಜನತೆಯ ಜೊತೆಗೆ ಈ ಭಾಗದವರು ಯಾರೆಲ್ಲ ಹೊರದೇಶದಲ್ಲಿದ್ದಾರೆ ಅವರು ಕೂಡ ಒಂದು ಕ್ಷಣ ನೋಡುವಂತಾಗಿದೆ. ಈ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ಮಾಡ್ಬೋದಲ್ವ ಅಂತ ಆ ಯಶಸ್ಸು ನಿಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲದಾಗಿ. ಇನ್ನು ಮೊದಲೇ ಕೇಳ್ತೀನಿ, ಹೇಗಿದ್ದೀರಾ ಇಬ್ರು ಕೂಡ? ಆರಾಮಿದ್ದೀರಾ? ಯಶಸ್ಸು ಸಿಕ್ಕಿದೆ, ಮತ್ತಷ್ಟು ಹುರುಪು ಜಾಸ್ತಿ ಆಗಿರ್ಬೇಕು. ಖಂಡಿತ ಖಂಡಿತ. ಓಕೆ, ಇನ್ನು ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್, ನನಗೆ ಈ ತಂಡ ಪ್ರಾರಂಭ ಹೇಗಾಯಿತು ಅನ್ನೋದಕ್ಕಿಂತ ಹೆಸರೇ ತುಂಬ ಡಿಫ್ರೆಂಟ್ ಇದೆ ಅನ್ನಿಸ್ತದೆ. ಯಾರು ಹೇಳ್ತೀರಿ ಈ ತಮ್ಮಲ್ಲಿ ಇಬ್ಬರಲ್ಲಿ ಈ ಹೆಸರಿನ ಗುಟ್ಟು ಏನು ಅಂತ? ಈ ಪ್ರಶ್ನೆಯನ್ನು ಹೆಚ್ಚಿನವರು ನಮ್ಮಲ್ಲಿ ಕೇಳೋದಿದೆ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಯಾಕೆ ಹೆಸರು ಕೊಟ್ಟರೆ? ಯಾಕೆಂತ ಹೇಳಿದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳುವಾಗ ಅವರು ಬೇರೆ ಬೇರೆ ಎಲ್ಲ ನೆನಪುಗಳು ಆಗುತ್ತಾ ಏನೋ ಗೊತ್ತಿಲ್ಲ. ಸೊ ನಮ್ಮ ತಂಡ ಯಾಕೆ ಈ ಹೆಸರನ್ನು ಇಟ್ಟಿತು ಅಂತ ಹೇಳಿದರೆ, 2016ರಲ್ಲಿ ಒಂದು 3 ಜನ ಯುವಕರು ಸೇರಿಕೊಂಡು ಒಂದು ಟೀಮನ್ನು ಕಟ್ಟಬೇಕು, ಮತ್ತೊಂದು ನಮ್ಮ ಮಂಗಳೂರು ಪುರಭವನದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕು, ಇಷ್ಟು ಒಂದು ಆಲೋಚನೆಯನ್ನು ಇಟ್ಕೊಂಡು ಬಂದಂಥ ತಂಡ ಇದು. ನೀವೀಗ ಒಂದು ವೇಳೆ ನಿಮ್ಮ ಗುರಿ ಏನು, ಉದ್ದೇಶ ಏನು ಅಂತ ಗಂಭೀರ ಪ್ರಶ್ನೆಗಳನ್ನು ಕೇಳಿದರೆ ನಮ್ಮಲ್ಲಿ ಅಷ್ಟೊಂದು ಸಮಂಜಸವಾದಂಥ ಉತ್ತರ ಇದೆಯಾ ಗೊತ್ತಿಲ್ಲ. ಆದರೆ ಏನಾದರೂ ಮಾಡಬೇಕು ಒಳ್ಳೆಯದನ್ನು ಅನ್ನುವಂಥ ಒಂದು ತುಡಿತ ನಮ್ಮ ಟೀಮಲ್ಲಿತ್ತು. ಮೊದಲ ಕಾರ್ಯಕ್ರಮ ಒಂದು ಹೊಸ ಕಲ್ಪನೆ ನಮ್ಮ ಮನಸ್ಸಲ್ಲಿತ್ತು. ಆ ಪ್ರೋಗ್ರಾಮ್ನ ಹೆಸರು ಹಾಡು ಹುಟ್ಟುವ ಸಮಯ ಅಂತ. ಓಕೆ, ನಾನು ಕೇಳ್ತೀನಿ ಕಾರ್ಯಕ್ರಮದ ಮುಂಚೆ ಈ ಟೀಮ್ಗೆ ಹೆಸರಿಟ್ಟಿದ್ದು ಯಾವಾಗ, ಜೊತೆಗೆ ಆ ಹೆಸರನ್ನು ಕೊಟ್ಟದ್ದು ಯಾರು ಅಂತ? ಎಸ್ ಅದೇ ನಾನು ಹೇಳ್ತೀನಿ, ಅದಕ್ಕೆ ಬರ್ತೇನೆ. ಅದು ಕಾರ್ಯಕ್ರಮ ಹಾಡು ಹುಟ್ಟುವ ಸಮಯ ಅಂತ ಹೇಳಿ ಕಾರ್ಯಕ್ರಮ, ಅದು ಆಲೋಚನೆ ಎಲ್ಲ ಆಯಿತು. ಆ ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ, ಕವಿಗಳು, ಕನ್ನಡದ ಖ್ಯಾತ ಕವಿಗಳು ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಬಿ.ಆರ್. ಲಕ್ಷ್ಮಣರಾವ್ ಇವರು ಮಂಗಳೂರಿಗೆ ಕರ್ಕೊಂಡು ಬಂದು ಅವರು ಹಾಡು ಹೇಗೆ ಹುಟ್ಟಿತು ಅಂತ, ಅವರ ಅದ್ಭುತವಾದಂಥ ಬರಹಗಾರರು ಹೌದು ಹೇಳೋದು. ಅದಕ್ಕೆ ಒಳ್ಳೆಯೊಬ್ಬರು ಗಾಯಕರ ತಂಡ ಹಾಡನ್ನು ಹಾಡುವಂಥದ್ದು, ಇದು ನಮ್ಮ ಆಲೋಚನೆ. ಒಂದಿಷ್ಟು ಬ್ಯಾಂಗ್ಳೂರಿನ ಪ್ರಸಿದ್ಧ ತಂಡಗಳಿಗೆ ಅಡ್ವಾನ್ಸನ್ನು ಕೊಟ್ವಿ. ನಮ್ಮ ಕವಿಗಳನ್ನು ಕೂಡ ಬನ್ನಿ ಅಂತ ಹೇಳಿ ಅವರಿಗೆ ಆಹ್ವಾನ ಕೊಟ್ಟು ಬುಕ್ ಎಲ್ಲ ಮಾಡಿದ್ವಿ. ಎಲ್ಲವೂ ಆಗಿತ್ತು, ಆದರೆ ಟೀಮಿಗೆ ಹೆಸರೊಂದು ಆಗಿರಲಿಲ್ಲ. ಒಂದು 20 ದಿವಸ ಕಾರ್ಯಕ್ರಮಕ್ಕೆ ಇತ್ತು. ಟೀಮ್ಗೆ ಹೆಸರಿಡಬೇಕಲ್ಲ, ಹೆಸರಿಡಬೇಕಲ್ಲ, ಎಂದು ಮಾಡಬೇಕಲ್ಲ, ಇನ್ವಿಟೇಷನ್ಗೆ ಆಗುವಾಗ ಒಂದು ಹೆಸರು ಬೇಕು ಅನ್ನುವಂಥದ್ದು. ಒಂದಿಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಸ್ ಅನ್ನೋದು ಬೇಕು. ಯಾವುದೇ ಕಾರ್ಯಕ್ರಮಗಳು ಆಗುವಾಗ ನಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೇವೆ ಅಂತ ಅನೇಕ ಜನ ಇದ್ದರು. ಖುಷಿಯಾಗಿತ್ತು ಇನ್ನು ಕಾರ್ಯಕ್ರಮ ಮಾಡುವ ಅಂತ. ಕಾರ್ಯಕ್ರಮಕ್ಕೆ ಇನ್ನೇನು 15-20 ದಿವಸ ಇದೆ ಅಂತ ಹೇಳುವಾಗ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಯವರು ನೋಟ್ ಬ್ಯಾನನ್ನು ಮಾಡ್ತಾರೆ. ಓಕೆ, ನೋಟ್ ಬ್ಯಾನ್ ಮಾಡಿದಾಗ ಎಲ್ಲರೂ ಹೇಳಿದರು ನಮಗೆ, ನಿಗ್ಲಿಗೆ ಈ ಸಲ ಎಡ್ಡೆ ಮಾರೆ ಮಾತಾ ಸ್ಪಾನ್ಸರ್ಗೆ ತೊಂದರೆ ಎಡ್ಡೆ ತಿಕ್ಕೊಂಡು ನಿಗ್ಲಿಗೆ ಅಂತ.
ಆದರೆ ಅದು ನಮ್ಮ ವಿಷಯದಲ್ಲಿ ಯಾಕೆ ಉಲ್ಟಾಯಿತು. ಓಕೆ. ಯಾರೆಲ್ಲ ನಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವ್ರು ಯಾರು ಕೂಡ ಕಾಲ್ ತೆಗೆಯೋದಿಲ್ಲ. ಒಂದು ಮಟ್ಟಿನ ಬಜೆಟ್ನ ಕಾರ್ಯಕ್ರಮ. ಓಕೆ. ಒಂದಿಷ್ಟು ಜನ ಇಲ್ಲ ಅಂತಿಲ್ಲ, ಒಂದಿಷ್ಟು ನಮಗೆ ಬೆನ್ನೆಲುಬಾಗಿ ನಿಂತರು. ಆ ಸಮಯದಲ್ಲಿ ಎಲ್ಲ ಕಡೆಯಲ್ಲಿ ಕೇಳ್ತಿದ್ದದ್ದು ಎರಡೇ ಶಬ್ದಗಳು, ಬ್ಲ್ಯಾಕ್ ಮನಿ ವೈಟ್ ಮನಿ, ಬ್ಲ್ಯಾಕ್ ಮನಿ ವೈಟ್ ಮನಿ. ಓಕೆ. ಹೆಸರಿಲ್ಲದ ಟೀಮ್ ಅದೇ ಆ ಸಮಯದಲ್ಲಿ ಹೆಚ್ಚಾಗಿ ಕೇಳ್ತಾ ಇತ್ತು, ಬ್ಲ್ಯಾಕ್ ಮನಿ ವೈಟ್ ಮನಿ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೆಸರನ್ನು ಇಟ್ವಿ. ನಮ್ಮ ಕೈಯಿಂದಲೇ ಒಂದಿಷ್ಟನ್ನು ಹಾಕಿ ಪ್ರೋಗ್ರಾಮನ್ನು ಮಾಡಿದ್ವಿ. ಓಕೆ. ಸೊ ಇದು ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹುಟ್ಟಲಿಕ್ಕೆ ಪ್ರಮುಖ ಕಾರಣ. ಆ ಹೆಸರಿನ ಗುಟ್ಟೆ ಭಯಂಕರ ವಿಚಿತ್ರವಾಗಿದೆ. ಇನ್ನು ನಾನು ಕೇಳುವಂಥದ್ದು, ಏನೋ ಒಂದು ಮಾಡಬೇಕಂತ ಹೊರಟ್ರಿ, ಏನಾಗ್ಬಿಡ್ತು ಅನ್ನುವಂಥದ್ದು ಈಗ ಜನಕ್ಕೆ ಗೊತ್ತಿದೆ, ನಿಮ್ಮ ಕಾರ್ಯಕ್ರಮದ ಯಶಸ್ಸು ಅನ್ನೋದು. ಏನೋ ಒಂದು ಮಾಡಬೇಕಂತ ಬಂದಾಗ ಇಂಥ ಆಲೋಚನೆಗಳು, ಮೊದಲ ಪ್ರಯತ್ನ ತಾವು ಹೇಳಿದ್ರಿ ಹಾಡು ಹುಟ್ಟಿದ ಸಮಯ ಅಂತ. ಸೊ ಅಂಥ ಪ್ರಯತ್ನಗಳನ್ನು ತಾವು ಹುಡ್ಕೊಂಡು ಹೋಗ್ತಾ ಇದ್ರ, ಅಥವಾ ಏನೋ ಒಂದು ಎಲ್ಲ ಮಾತಾಡ್ತಾ ಅಂತ ಆಲೋಚನೆಗಳು ಮಾತಾಡ್ತಾ ನಾವು ಕೂಡ ಒಂದಿಷ್ಟು ಮಾಧ್ಯಮದಲ್ಲೇ ಇರುವವರು, ಅಲ್ಲೇ ಕೆಲಸವನ್ನು ಮಾಡ್ತಿರುವವರು, ಕೆಲವೊಮ್ಮೆ ತಲೆಯಲ್ಲಿ ಒಂದು ತಟ್ಟಂತ ಆಲೋಚನೆಗಳು ಬಂದು ಬಿಡುತ್ತದೆ. ಇದಕ್ಕೇನಾದರೂ ಹೊಸ ರೂಪವನ್ನು ಕೊಡ್ಬೋದಾ ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದು ಬಿಡುತ್ತೆ. ಈಗ ನಾವು ಪ್ರತಿದಿನ ಹಾಡಿನ ಜೊತೆಗೆ ಆಗಿರೋದ್ರಿಂದ ಹಾಡು ಹುಟ್ಟಿದ ಸಮಯಕ್ಕೆ ನಾನು ಹೇಳೋದು, ಒಂದು ಕುತೂಹಲ ಮೂಡಿಬಿಡ್ತದೆ. ಈ ಒಂದು ಹಾಡು ಇಷ್ಟು ಚೆನ್ನಾಗಿದೆ, ಸಾಹಿತ್ಯ ಹೇಗೆ ಬಂದಿರಬಹುದು, ಒಂದು ಕಾರಣ, ಒಂದು ಗಳಿಗೆ, ಒಂದು ಸಮಯ, ಒಂದು ಕತೆ ಅಂತ ಪ್ರತಿಯೊಂದರ ಹಿಂದೆ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇದನ್ನೇ ಆ ಹಾಡು ಬರ್ದವ ಹೇಳಿದರೆ ಹೇಗಿರುತ್ತೆ, ನಂತರ ಅದೇ ಹಾಡನ್ನು ಹಾಡಿದರೆ ಹೇಗಿರುತ್ತೆ. ಸೊ ಇಂಥ ಒಂದು ಕಲ್ಪನೆಗಳು ಬರ್ತದೆ. ಇದಕ್ಕೊಂದು ವೇದಿಕೆಯ ಮೂಲಕ ಇದನ್ನು ಪ್ರೆಸೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಓಕೆ. ಹೀಗೆ ಇನ್ನು ಕಾರ್ತಿಕ್ ಬಿ ಶೆಟ್ಟಿ ಅವರಿದ್ದಾರೆ, ಎಷ್ಟು ಖುಷಿ ಇದೆ ಸರ್ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೊತೆ ಇದ್ದೀರಾ ತಾವು? ನಮಗೆ ಈ ಕಾರ್ಯಕ್ರಮ ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳಿ ನಾವು ಅನಿಸಿಕೆಯಿರಲಿಲ್ಲ. ಸೊ ನಾವು ಹೇಗೆ ಮಾಡಿದೆ ಅಂತ ಹೇಳಿದರೆ, ಸೊ ಕೆಲವೊಂದು ವೃತ್ತಿಯವರನ್ನು ನಾವೊಂದು ಅವರ ಇಂಪಾರ್ಟೆನ್ಸನ್ನು ಜನರಿಗೆ ತಿಳಿಸಿ ಅವರಿಗೆ ಒಂದು ಸಮಾಜದಲ್ಲಿ ಗುರುತಿಸುವಂಥ ಒಂದು ಕಾರ್ಯಕ್ರಮ ಮಾಡುವಂತ ಹೇಳಿ ನಾವು ಒಂದು ಕಡೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿದಾಗ, ಈ ಕಾರ್ಯಕ್ರಮ ಮಾಡಿದರೆ ಹೇಗೆ, ಈ ಕಾರ್ಯಕ್ರಮ ಮಾಡಿದಾಗ ನಾವೊಂದು ಕ್ಯಾಟಗರಿ ಸೆಲೆಕ್ಟ್ ಆಗಬೇಕು. ಈ ಕಾರ್ಯಕ್ರಮಕ್ಕೆ ಎಷ್ಟು ಒಂದು 7 ಕ್ಯಾಟಗರೀಸನ್ನು ಮಾಡಿದ್ದೇವೆ. ಈ ಕ್ಯಾಟಗರೀಸನ್ನೆಲ್ಲ ಸೆಲೆಕ್ಟ್ ಮಾಡಿ ಅವರವರ ಒಂದು ಮನೆಗೆ ಹೋಗಿ ಆ ಡಾಕ್ಯುಮೆಂಟ್ರೀಸ್ಗೆಲ್ಲ ಬೇಕಾದಂಥ ವಿಡಿಯೋಸ್ ಎಲ್ಲ ಮಾಡಿ ಕಾರ್ಯಕ್ರಮಕ್ಕೆ ತಯಾರಾದ್ವಿ. ಸೊ ನಮ್ಮ ಮೊನ್ನೆ ಟೌನ್ ಹಾಲಲ್ಲಿ ಕಾರ್ಯಕ್ರಮ ಆಯಿತು. ನಮಗೆ ತಲೆಬಿಸಿ ಆಗಿದ್ದು ಜನರಿಗೆ ಸೇರ್ತಾರೆ ಅಂಥೇಳಿ. ಸೊ ಇದು ಪೋಸ್ಟರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಹೋಗ್ತಾ ಇದ್ದಾಗೆ ಜನರಿಗೆ ಅದು ರೀಚ್ ಆಯಿತು. ನಾವು ದಿವಸಕ್ಕೆ ಒಂದೊಂದು ಪೋಸ್ಟರ್ಸನ್ನು ಬಿಡ್ತಿದ್ವಿ. ಸೊ ಲೈಕ್ ಪೋಸ್ಟ್ ಮ್ಯಾನ್ ಇದಾಗಿರ್ಬೋದು, ಸೊ ಲೈನ್ ಮ್ಯಾನ್ ಇದಾಗಿರ್ಬೋದು. ಸೊ ಅವರೇ ಸೆಲೆಬ್ರಿಟೀಸ್, ಸೊ ಅವರೇ ಜನರನ್ನು ಕರೆಯುವ ಹಾಗೆ. ಸೊ ಇಂಥದ್ದು ಡೈಲಿ ಒಂದೊಂದು ಪೋಸ್ಟರ್ಸನ್ನು ಬಿಡ್ತಿದ್ವಿ. ಸೊ ಇದೆಲ್ಲ ಮೋಸ್ಟ್ಲಿ ಜನರಿಗೆ ರೀಚ್ ಆಗಿರಬೇಕು. ಅದರಿಂದ ಜನರೆಲ್ಲ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ರು. ಓಕೆ. ಕಾರ್ತಿಕ್ ಅವರಿಗೆ ಬಾಲ್ಯದಿಂದಲೇ ಇಂಥ ಚಿಂತನೆಗಳಿತ್ತ, ಇಂಥ ಕಾರ್ಯಕ್ರಮ ಮಾಡಬೇಕನ್ನುವಂಥ ಕನಸುಗಳಿತ್ತ ನಿಮಗೆ? ನನಗೆ ಸ್ವಲ್ಪ ಜನಸೇವೆ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಹತ್ತಿರ. ಅಂದರೆ ನನಗೆ ಏನಾದರೂ ಒಂದು ಸೋಷಿಯಲ್ ವರ್ಕ್ ಮಾಡಬೇಕು. ನನ್ನ ಕೈಯಿಂದ ನಾನು ದುಡಿಯೋದ್ರಿಂದ, ನನ್ನ ದುಡಿಯೋದೊಂದು ಪಕ್ಕದಲ್ಲಿದ್ದರೆ ಒಂದು ಜನರಿಗೆ ಏನಾದರೂ ನನ್ನ ಕೈಯಿಂದ ಏನಾದರೂ ಒಂದು ಹೆಲ್ಪ್ ಆಗಬೇಕಂತ ಒಂದು ಆಸೆ ಇತ್ತು. ಸೊ ಇದು ಕಾನ್ಸೆಪ್ಟ್ ಕೂಡ ಒಂದು ಹಾಗೆ ಒಂದು ರೀತಿಯಲ್ಲಿ ಆಯಿತು. ಓಕೆ. ನಿಜವಾಗ್ಲೂ ವೀಕ್ಷಕರಿಗೆ ಹೇಳುವಂಥದ್ದು, ಇವರು ಮಾಡಿರುವಂಥ ಅದು ಸೇವೆ ಅನ್ನೋದಕ್ಕಿಂತ ಅದು ಒಂದು ರೀತಿಯ ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಯಾರು ಪ್ರತಿನಿತ್ಯವೂ ಕೂಡ ಈ ಸಮಾಜದ ಜೊತೆ, ಸಮಾಜದ ಒಂದು ಅಂಗವಾಗಿ ದುಡಿತಾ ಇರ್ತಾರೆ, ಅಂಥವ್ರನ್ನ ಗುರುತಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ವಿಭಿನ್ನ ಚಿಂತನೆಯನ್ನು ಇಟ್ಕೊಂಡು ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಮನ ಮುಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಇದು ವಿಭಿನ್ನ ರೀತಿಯ ಸಮಾಜ ಸೇವೆ ಅಥವಾ ಸಮಾಜದ ಜೊತೆಗಿನ ವಿಭಿನ್ನ ಹೆಜ್ಜೆ ಅಂತ ಹೇಳ್ಬೋದು. ಸೊ ಬಹಳಷ್ಟು ಖುಷಿಯಿಂದ ಮಾತಾಡಬೇಕು. ಅಭಿಷೇಕ್ ಅವರ ಹತ್ರ ಕೇಳುವಂಥದ್ದು, ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಒಂದು ಕಾನ್ಸೆಪ್ಟಲ್ಲಿ ಅಂದರೆ ಮೊದಲು ಪ್ರಾರಂಭ ಮಾಡುವಾಗ ಎಷ್ಟು ಜನ ಇದ್ದರು, ಯಾರೆಲ್ಲ ಇದ್ರು? ನಾವು ಆರಂಭಿಸುವಾಗ 3 ಜನ ಇದ್ವಿ. ನಾನು ಮತ್ತು ಕಿರಣ್ ದೊಂಡೋಳೆ ಅಂತ ಹೇಳಿ, ಹಾಗೆ ಪ್ರೀತಮ್ ಕುಂದರ್, ನಂತರ ನಮ್ಮ ಜೊತೆ ಕಾರ್ತಿಕ್ ಅವರು ಸೇರಿಕೊಂಡ್ರು. ಸೊ ಒಟ್ಟು 4 ಜನರು ನಾವು ಎದುರಲ್ಲಿ ಇರ್ತೇವೆ ಅಂತ ಹೇಳ್ಬೋದು. ಓಕೆ. ಸದ್ಯ ಈಗ ನೀವು ಎಷ್ಟಿದೆ ಅಂತ ಕೇಳಿದರೆ ನಮ್ಮಲ್ಲೊಂದು 35-40 ಜನ ನಮ್ಮ ಜೊತೆ ಈ ತಂಡದಲ್ಲಿದ್ದಾರೆ. ಹೇಗೆ ಸಾಧ್ಯ ಆಯಿತು ಸರ್ ಇದಂದರೆ? ಮೊದಲು ಪ್ರಾರಂಭ ಮಾಡಿದಾಗ ಕೆಲವೇ ಜನ ಇದ್ರು, ಅದರಲ್ಲಿ ಕೇವಲ 4 ಜನ ಇದ್ರು ತಾವು ಮೊದಲ ಒಂದು ಹೆಜ್ಜೆಗಳ ಸಂದರ್ಭ. ಆ ಬಳಿಕ ಇಷ್ಟು ಜನ ಸೇರ್ಕೊಳ್ಬೇಕಾದ್ರೆ ಏನು ಮಾಡಿದ್ರಿ? ನಾವು ಮೊದಲ ಕಾರ್ಯಕ್ರಮ ಹಾಡು ಹುಟ್ಟಿದ ಸಮಯ ಮಾಡುವಾಗಲೇ ಒಂದಿಷ್ಟು ಜನ ಕಾರ್ಯಕ್ರಮ ಆದ ನಂತರ ಯುವಕರು ಅವರೇ ಬಂದು ಕೇಳಿದರು, ನಾವು ಕೂಡ ನಿಮ್ಮ ಟೀಮಲ್ಲಿ ಸೇರಬಹುದಾ ಅಂತ.
ಎಸ್ ಸೇರ್ಬೋದು ಅಂತ ಹೇಳಿದ್ವಿ. ಇನ್ನೊಂದು ಕಡೆ ನಮ್ಮ ಒಂದಿಷ್ಟು ಫ್ರೆಂಡ್ ಸರ್ಕಲ್ ಇದೆ, ನಾವು ಅವರನ್ನು ಕೆಲವೊಮ್ಮೆ ತೊಡಗಿಸಿಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯುವ ಸಮುದಾಯವನ್ನು ಯಾವುದಾದ್ರೂ ಒಂದು ವೇದಿಕೆಗಳು ಸಿಕ್ಕಿದ್ರೆ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಅವರು ಬಂದು ಸೇರಿಕೊಳ್ತಾರೆ ಅನ್ನುವಂಥ ನಮಗೊಂದು ನಂಬಿಕೆ ಇತ್ತು. ಅವರೆಲ್ಲರಲ್ಲೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಅವ್ರ ಜೊತೆ ಮಾತಾಡುವಾಗ ಎಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಈಗ ಒಂದು ಈವೆಂಟ್ ಮಾಡೋದು ಅಂತ ಹೇಳಿದ್ರೆ ಅದರ ಹಿಂದೆ ಒಂದೆರಡು ತಿಂಗಳ ಕೆಲಸ ಇರುತ್ತೆ, ಅದು ಹಾಗೇ ಆಗಿ ಬಿಡೋದಿಲ್ಲ. ಆ ಎಲ್ಲದರ ಹಿಂದೆ ಆ ಒಂದು ಟೀಮ್, ನಾವು ಏನು ಹೇಳಿದ್ರು ಅದನ್ನು ಏನು ನಿಮ್ಮ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡುವಂಥ ಯುವಕರ ತಂಡ ಇದೆ. ಅದು ಈಗ ನಮ್ಮ ಜೊತೆ ಜೋಡಿಸಿಕೊಂಡಿದೆ. ಈಗ ಮೊನ್ನೆ ಕೂಡ ಪ್ರೋಗ್ರಾಮ್ ಆದ ನಂತರ ಒಂದಿಷ್ಟು ಜನ ಬಂದು ಕೇಳಿದ್ರು ನಾವು ಸೇರ್ಬೇಕಂತ. ಸೊ ಇಂಥ ಒಂದು ಪ್ರತಿ ವರ್ಷ ಒಂದಿಷ್ಟು ಜನ ಸೇರ್ತಾರೆ, ಈಗ ಇಷ್ಟು ಜನ ಬಂದು ಆಗಿದೆ. ಕ್ಯೂರಿಯಾಸಿಟಿಗೆ ಕೇಳ್ತಾ ಇದ್ದೀನಿ, ಸೇರೋದಂದ್ರೆ ಹೇಗೆ ಸೇರಿಸ್ಕೊಳ್ತೀರಾ ತಾವು ಅಂತ? ನೋಡಿ ಕುಮಾರ್ ಅವರೇ, ನಮ್ಮ ಈ ಸಂಸ್ಥೆ ಅನ್ನುವಂಥದ್ದು ಇದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಇಂಥ ಯಾವುದೇ ಇದಿಲ್ಲ, ಪೋಸ್ಟೇಷನ್ ಪೋಸ್ಟಿಂಗ್ಸ್ ಯಾವುದೂ ಇಲ್ಲ. ಬಂದವರೆಲ್ಲೂ ಏನೂ ಇಲ್ಲ, ಬಂದವರೆಲ್ಲೂ ಒಟ್ಟಾಗಿ ಕೆಲಸ ಮಾಡಬೇಕು, ಆ ಕೆಲಸ ಚೆನ್ನಾಗಾಗಬೇಕು, ಅದು ಒಂದು 4 ಜನರಿಗೆ ಅದು ಒಪ್ಪುವಂಥದ್ದಾಗಬೇಕು ಅನ್ನೋದು ನಮ್ದು ಅಷ್ಟೇ ಕಲ್ಪನೆ ಹೊರತು ಬೇರೆ ನಮ್ಮ ಕಾರ್ಯಕ್ರಮ ಇದರಲ್ಲಿ ಅಂಥದ್ದೇನು ನಿಮ್ಮ ಅರ್ಹತೆ, ರೂಲ್ಸ್, ರೆಗ್ಯುಲೇಷನ್ ಅಂಥದ್ದು ಯಾವುದು ಕೂಡ ಇರೋದಿಲ್ಲ. ಈಗ ಯಾರಾದರೂ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ನೀವೊಂದು ಕಾರ್ಯಕ್ರಮ ಮಾಡ್ತಾ ಇರ್ತೀರಿ, ನೀವು ಅದನ್ನು ನೋಡ್ತಾ ಇರ್ತೀರಿ, ನಿಮಗೆ ಆ ಕ್ಷಣಕ್ಕೆ ಅನಿಸಿಬಿಡುತ್ತೆ ಮಕ್ಕಳೊಟ್ಟಿಗೆ ಸೇರೋಡು ಅಂತ. ಆದರೆ ಅದು 1 ವಾರ ಮಾತ್ರ ಇರುತ್ತೆ ಆ ಮನಸ್ಸು, ಅದು 10 ದಿವಸ ಇರ್ಬೋದು. ಆ ಕ್ಷಣಕ್ಕೆ ಒಮ್ಮೆ ನಾವು ಅಟ್ರಾಕ್ಟ್ ಆಗಿ ಬಿಡ್ತೀವಿ, ನಂತರ ಅದು ಇರೋದಿಲ್ಲ. ನಾವು ಹಾಗೆ ಬಂದು ಹೇಳಿದರೆ ಅವರಿಗೆ ಮೊದಲು ಹೇಳುವಂಥದ್ದು ಇಷ್ಟೇ, ಒಂದು ವಾರದ ನಂತರ, 10 ದಿವಸದ ನಂತರ ಅಥವಾ 1 ತಿಂಗಳ ನಂತರ ಕೂಡ ನಿಮಗೆ ಸೇರಬೇಕು ಅನ್ನುವಂಥ ಮನಸ್ಸಲ್ಲಿದ್ದರೆ ಆಗ ನೀವು ಬರ್ಬೋದು. ಬಂದ ನಂತರ ಏನು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ, ನಮಗೆ ಪೋಸ್ಟ್ ಸಿಗುತ್ತೆ, ನಮಗೆ ಹಾಗೆ ಹೀಗೆ ಎಂಥ ನಿರೀಕ್ಷೆ ಬೇಡ. ನಮ್ಮ ಜೊತೆ ಕೆಲಸ ಮಾಡಬೇಕು ಅಷ್ಟೇ. ನಮ್ಮಲ್ಲಿ ತಿಂಗಳಿಗೊಮ್ಮೆ ಮೀಟಿಂಗ್ ಹಾಗೇನಿಲ್ಲ ಮೀಟಿಂಗ್ಗಳು ಮಾಡುವಂಥ, ನಮ್ಗೆ ಯಾವಾಗ ಕಾರ್ಯಕ್ರಮ ಇದೆ ಅದಕ್ಕೆ ಬೇಕಾದಂಥ ಮೀಟಿಂಗ್ಗಳು ಮಾತ್ರ, ಕಾರ್ಯಯೋಜನೆಗಳು ಮಾತ್ರ. ಹೀಗಿರುವಾಗ ಯಾವುದೇ ಮಾನದಂಡ, ಅರ್ಹತೆಗಳು ಯಾವುದು ಕೂಡ ನಮಗೆ ಟೀಮ್ಗೆಲ್ಲ. ಅವರಿಗೆ ನಿಸ್ವಾರ್ಥವಾದಂಥ ಒಂದು ಕೆಲಸವನ್ನು ನಮ್ಮ ಜೊತೆ ಸೇರಿಕೊಂಡು ಮಾಡುವಂಥ ಮನಸ್ಸಿದ್ರೆ ಅವ್ರು ಬಂದು ಸೇರ್ಬೋದು ಅಷ್ಟೇ. ಓಕೆ, ಕಾರ್ತಿಕ್ ಅವ್ರ ಹತ್ರ ಕೇಳಬೇಕು ನಾನು, ಈ ಒಂದು ವಿಭಿನ್ನ ರೀತಿಯ ತಂಡ ಅಂತ ಅಂದರೆ ಬೇರೆಲ್ಲ ಸಮಾಜ ಸೇವೆಯ ಮಾಡ್ತಕ್ಕಂಥ ತಂಡಗಳಿರ್ಬೋದು ಅಥವಾ ಗುರುತಿಸ್ಕೊಂಡಿರುವಂಥ ಬೇರೆ ಬೇರೆ ತಂಡಗಳಿರ್ಬೋದು, ಅದರಲ್ಲಿ ನಿಮ್ಮದು ತಂಡ ಒಂಥರ ವಿಶೇಷ ಅಂತ ಅನ್ಸೋದಿಲ್ವ ನಿಮಗೆ ಅಂತ? ಹೌದು, ಅಂದರೆ ನಮ್ಮ ಟೀಮಲ್ಲಿ ಇದ್ದ ಎಲ್ಲ ಮೆಂಬರ್ಸ್ಗಳಿದ್ದು ಒಂದು ಮನಸ್ಥಿತಿ ಒಂದೇ ಆಗಿರುತ್ತೆ. ಒಂದು ಸೋಷಿಯಲ್ ವರ್ಕಿಗೆ ಅಂತ ಹೇಳುವಾಗ ಅವ್ರಿಗೂ ಕೂಡ ಒಂದು ಇಂಟ್ರೆಸ್ಟ್ ಬರ್ತದೆ. ಸೊ ಆ ಒಂದು ಇಂಟ್ರೆಸ್ಟ್ ಇರುವಾಗ ನಮಗೆ ಟೀಮನ್ನು ಕಟ್ಟಿ ಏನಾದರೂ ಒಂದು ಸೋಷಿಯಲ್ ವರ್ಕ್ ಮಾಡಬೇಕಾದ್ರೆ ಏನು ತೊಂದರೆ ಆಗೋದಿಲ್ಲ. ಸೊ ಆ ಒಂದು ಇಂಟೆನ್ಷನ್ ಇರಬೇಕು, ಸೋಷಿಯಲ್ ವರ್ಕ್ ಮಾಡುವಂಥ ಒಂದು ಇಂಟೆನ್ಷನ್ ಇರಬೇಕು. ಕೆಲವೊಮ್ಮೆ ಹಾಗೆ ಆಗುತ್ತೆ ಕುಮಾರ್ ಅವರೇ, ತಂಡಗಳು ಯಾವಾಗ ಬೇರೆ ಬೇರೆ ಕವಲುಗಳಾಗುತ್ತೆ ಅಂತ ಹೇಳಿದ್ರೆ ಈ ಕೆಲವೊಮ್ಮೆ ಪೋಸ್ಟ್ಗಳ ಬಯಕೆಗಳಿದ್ದಾಗ ಅಥವಾ ಅಕೌಂಟಲ್ಲಿ ಸ್ವಲ್ಪ ಹೆಚ್ಚಾದ ಹೋದಾಗ ಅಂತ ಯಾವುದೇ ತೊಂದರೆಗಳು ನಮ್ಮಲ್ಲಿ ಇಲ್ಲ, ಅಂತ ಯಾವುದು ನಮ್ಮ ಹತ್ರ ಇಲ್ಲ. ನಮ್ಮಲ್ಲಿ ಎಲ್ಲರೂ ಒಟ್ಟುಪಡಿಸುವಂತ ಒಂದು ಶಕ್ತಿ ಇದೆ, ಅದಷ್ಟೇ ನಮ್ಮಲ್ಲಿ ಇರುವಂಥದ್ದು. ಒಳ್ಳೆ ತಂಡ ಇದೆ ಅಷ್ಟೇ. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಟೀಮ್ ಮಾಡ್ಕೊಳ್ಬೇಕಂತ ಮಾಡಿದ್ರಿ, ಇಲ್ಲಿ ಒಂದು ಸಂಘಟನೆಯನ್ನ ಬೆಳೆಸಬೇಕು ಅಥವಾ ಸಂಘಟನೆ ಕಟ್ಟಿ ನಮ್ಮ ಒಂದು ಸಮರ್ಥ ಒಂದು ಸಂಘಟನೆ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕನ್ನುವಂಥ ಏನಾದರೂ ಆಲೋಚನೆಗಳಿತ್ತ ನಿಮ್ಮಲ್ಲಿ ಅಂತ? ಇಲ್ಲ, ನಮ್ಗೇನಾದರೂ ಅಂತ ನಾವಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಊರುಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ನಾವು ತೊಡಗಿಸಿಕೊಂಡು ನಮ್ಮದೇ ಆದಂಥ ಫ್ರೆಂಡ್ಸ್ ಕ್ಲಬ್ಗಳು ಅದರಲ್ಲೂ ಕೂಡ ಆಕ್ಟಿವ್ ಆಗಿ ಇರುವವರು. ಸೊ ನಮ್ಮ ಊರಿನಿಂದ ಸ್ವಲ್ಪ ಸಿಟಿ ಕಡೆಗೆ ಸ್ವಲ್ಪ ಫೋಕಸ್ ಮಾಡಿ ನಾವು ಅಲ್ಲಿ ಕಾರ್ಯಕ್ರಮ ಮಾಡಿದರೆ ಆ ಊರಿಗೆ ಮಾತ್ರ ಸೀಮಿತವಾದಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು ಮಂಗಳೂರನ್ನೇ ಕೇಂದ್ರವಾಗಿ ಇಟ್ಕೊಂಡು ಏನಾದರೂ ಮಾಡಬೇಕಲ್ಲ ಅನ್ನುವಂಥ ಆಲೋಚನೆಯಲ್ಲಿ ನಾವು ಅದನ್ನ ಯಾವಾಗಲೂ ಪುರಭವನದಲ್ಲಿ ಮಾಡುವ. ಅಭಿಷೇಕ್ ಅವರ ಒಂದು ಕರೆ ಇದೆ, ತೆಗೆದು ಬಿಡ್ತೀನಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಂಟ್ವಾಳದಿಂದ. ಯಾರು? ಓಕೆ, ಶೋಭಾ ಶೆಟ್ಟಿ ಅವರೇ, ನಮ್ಮ ಜೊತೆಗೆ ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಇದ್ದಾರೆ ಇವತ್ತು. ಓಕೆ, ಮಾತಾಡಿ. ಏನ್ ಹೇಳ್ತೀರಿ ಇವರ ಕಾರ್ಯಕ್ರಮದ ಬಗ್ಗೆ? ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಮ್ಮ. ಹಾ, ಇವಾಗ ಮಾತಾಡಿ. ಓಕೆ, ಏನ್ ಹೇಳ್ತೀರಾ ಅವರಿಗೆ? ಟೀಮ್ ಜೊತೆ ಮಾತಾಡ್ಬೋದು, ನೀವು ಏನ್ ಹೇಳ್ತೀರಾ ನೇರವಾಗಿ ಅವ್ರ ಹತ್ರ ಹೇಳ್ಬೋದು.
ಖಂಡಿತ ಖಂಡಿತ, ಥ್ಯಾಂಕ್ ಯು. ಖಂಡಿತ ಖಂಡಿತ ಅಮ್ಮ. ನಿಮ್ಮ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದಗಳು ಇಂಥ ಯುವಕರ ಜೊತೆ ಇದ್ರೆ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರ್ತವೆ ಅನ್ನುವಂಥ ಭರವಸೆ ಅವರಲ್ಲಿದೆ. ಓಕೆ, ಖಂಡಿತ. ಧನ್ಯವಾದ ಕರೆ ಮಾಡಿರೋದು. ಥ್ಯಾಂಕ್ ಯು. ಓಕೆ, ಈ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಖುಷಿ ನಿಮ್ಮಲ್ಲರೆಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಖಂಡಿತ. ಓಕೆ, ನೀವು ಅವತ್ತು ಹೇಳ್ತಾ ಇದ್ರಿ, ಅಂದರೆ ಆಲೋಚನೆ ಮಾಡಿದ್ದು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಆಗ ಇದ್ದ ಹುರುಪಿಗೂ ಈಗ ಇರುವಂಥ ಖುಷಿಗೂ, ಅಂದರೆ ಆ ಹುರುಪಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ? ಇಲ್ಲ, ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಕಡಿಮೆ ಆಗಲಿಕ್ಕೆ ನಮ್ಮ ಜೊತೆಗೆ ಇದ್ದವ್ರು ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ಏನು ಗೊತ್ತಾ ಕುಮಾರ್ ಅವರೇ, ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಾರ್ಯಕ್ರಮ ಅದು ಹೋಗಬೇಕು ಅಂತ ಹೇಳಿದರೆ ನಮಗೊಂದು ಪ್ರೋತ್ಸಾಹ ನೀಡುವಂಥ ತಂಡ ಬೇಕು ಅಂತ, ನಮ್ಮ ಜೊತೆಗಿರುವವರು ಚೆನ್ನಾಗಿರ್ಬೇಕು. ಸೊ ಹಾಗಿದ್ರೆ ಮಾತ್ರ ಆ ಹುರುಪು ವರ್ಷದಿಂದ ವರ್ಷಕ್ಕೆ ನಮ್ಗೆ ಹೆಚ್ಚಾಗುತ್ತೆ ಹೋಗುತ್ತೆ. ಸೊ ಅದು ನಮ್ಮಲ್ಲಿ ಇದೆ, ನಮ್ಮ ಶಕ್ತಿ ಅದೇ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಈ ತಂಡದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಬೇಕನ್ನುವಂಥ ಕನಸುಗಳು ಜೊತೆಗೆ ಅದೆಲ್ಲ ಯಾವ ರೀತಿ ಸಾಕಾರಗೊಳ್ಳುತ್ತೆ? ಇವರ ಪ್ರಿಪ್ರೇಷನ್ ಅನ್ನುವಂಥದ್ದು, ಪೂರ್ವ ತಯಾರಿ ಯಾವ ರೀತಿಯಲ್ಲಿ ಮಾಡಿಕೊಳ್ತಾರೆ? ಜೊತೆಗೆ ಬಂಡವಾಳ ಬೇಕಾಗುತ್ತೆ, ಬಂಡವಾಳ ಅನ್ನೋದಕ್ಕಿಂತ ಹಣದ ಸಂಪನ್ಮೂಲ ಬೇಕಾಗುತ್ತೆ ಒಂದು ಕಾರ್ಯಕ್ರಮಕ್ಕೆ, ಅದನ್ನು ಯಾವ ರೀತಿ ಮಾಡಿಕೊಳ್ತಾರೆ? ಯುವ ಜನರಿಗೆ ಸ್ಫೂರ್ತಿಯಾಗಿ ನಿಂತಹ ತಂಡದ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತೀವಿ. ಅದಕ್ಕೆ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಾರೆ. ವಿಭಿನ್ನ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಯಶಸ್ಸು ಕಂಡವರು ಇವರು. ಮಾತನಾಡ್ತಾ ಇದ್ವಿ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಇರ್ತದೆ ಎಲ್ಲವನ್ನು ಕೂಡ. ಇನ್ನು ಇವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ
ಹೆಚ್ಚಿನವರ ಗಮನ ಸೆಳೆದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಅಮರ್ ಜವಾನ್, ಯೋಧರನ್ನು, ಅವರ ಕುಟುಂಬವನ್ನು ಗೌರವಿಸುವಂಥದ್ದು, ಅವರ ತ್ಯಾಗವನ್ನು ಸ್ಮರಿಸುವಂಥದ್ದು, ಒಂದು ರೀತಿ ವಿಭಿನ್ನ ಕಾರ್ಯಕ್ರಮ. ಹೇಳಿ ಅಭಿಷೇಕ್ ಅವರೇ, ಇದರ ಉದ್ದೇಶ ಏನಾಗಿತ್ತು, ಜೊತೆಗೆ ಯಾವ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗಿ? 2018ರಲ್ಲಿ ಅಮರ್ ಜವಾನ್ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಯಾರೆಲ್ಲ ನಮ್ಮ ಯುದ್ಧ ಭೂಮಿಯಲ್ಲಿ ಹುತಾತ್ಮರಾಗಿದ್ದಾರೆ ಅವರೆಲ್ಲ ಮನೆಯವರನ್ನು ಒಟ್ಟುಗೂಡಿಸಬೇಕು ಅನ್ನುವಂಥ ನಮ್ಮ ಆಲೋಚನೆಯಾಗಿತ್ತು. ಅದು ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ? ವ್ಯಾಪ್ತಿ ಸುಳ್ಯದವರೆಗೆ ನಾವು ಹೋಗಿದ್ದೇವೆ. ಓಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿ ಏನಿದೆ, ಸುಮಾರು ಎಲ್ಲಿಯೆಲ್ಲ ಇದ್ದಾರೆ, ಕೆಲವರು ದಕ್ಷಿಣ ಕನ್ನಡ ಜಿಲ್ಲೆಯವರಾದರೂ ಕೂಡ ಅವರಿಗೆ ಫ್ಯಾಮಿಲಿ ಕೇರಳದಲ್ಲಿ ಹೋಗಿದ್ದಾರೆ. ಸೊ ಅಂಥವರನ್ನು ಕೂಡ ನಾವು ಏನು ಮಾಡಿದ್ವಿ ಹೇಳಿದರೆ, ಮೊದಲು ಸೈನಿಕ ಭವನಕ್ಕೆ ಹೋದ್ವಿ. ಸೈನಿಕ ಭವನಕ್ಕೆ ಹೋದರೆ ನಮಗೊಂದು ಲೀಸ್ಟ್ ಸಿಗುತ್ತೆ, ಎಷ್ಟು ಜನ ಹುತಾತ್ಮರಾಗಿದ್ದಾರೆ. ಆ ಲೀಸ್ಟ್ನ ಮುಂದ್ಗಡೆ ಫೋನ್ ನಂಬರ್ ಇರುತ್ತೆ. ಆ ಫೋನ್ ನಂಬರನ್ನು ಇಟ್ಕೊಂಡು ಅವರ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಿದ್ವಿ. ಒಂದು ಸುಳ್ಯದಲ್ಲಿ ಮನೆ, ಅವರು ಹುತಾತ್ಮರಾದದ್ದು 1970ರಲ್ಲಿ ಏನೋ. ಓಕೆ ಓಕೆ. ಅವಾಗ ಎಲ್ಲಿ ನಮ್ಮ ಹುಟ್ಟಿಯೂ ಇರಲಿಲ್ಲ. ಆ ಮನೆಗೆ ನಾವು ಹೋದ್ವಿ. ಅಲ್ಲಿನ ಅವರ ಹುತಾತ್ಮ ಯೋಧನ ಅಪ್ಪ ಒಂದು ಮಾತನ್ನು ಹೇಳಿದರು. ಹುತಾತ್ಮರಾದಂಥ ಯೋಧನ ಪಾರ್ಥಿವ ಶರೀರ ಕೂಡ ಮನೆಗೆ ಬಂದಿರಲಿಲ್ಲ ಅಂತ, ಖಾಲಿ ಚಿತಾಭಸ್ಮ ಮಾತ್ರ ಅವರು ನೋಡಿದ್ದಂತೆ. ಅಂಥ ಸ್ಟೋರಿಗಳಿದೆ. ಒಬ್ಬರು ತಾಯಿ ಅವರು ಗರ್ಭಿಣಿ ಆಗಿರುವಂಥ ಸಂದರ್ಭದಲ್ಲಿ, ಹೊಟ್ಟೆಯಲ್ಲಿ ಒಂದು ಮಗು ಇರುವಂಥ ಸಂದರ್ಭದಲ್ಲಿ ಗಂಡ ಅಲ್ಲಿ ಬಾರ್ಡ್ರಲ್ಲಿ ಹುತಾತ್ಮರಾಗ್ತಾರೆ. ಓಕೆ. ಅಭಿಷೇಕ್ ಅವರೇ, ಮಾತಾಡೋ ಒಂದು ಕರೆ ಇದೆ. ಹಲೋ. ಕರೆ ಕಟ್ಟಾಗಿದೆ. ಓಕೆ. ಅಂತ ಅನೇಕ ಕಥೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಸೊ ಪ್ರತಿಯೊಬ್ಬರ ಮನೆಗೆ ಹೋಗಿ ನಾವು ಹೇಗೆ ಹೇಳಿದರೆ, ನಾವು ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡ್ತೇವೆ. ಓಕೆ. ಅವರ ಪೂರ್ತಿ ಅವರು ನಡೆದು ಬಂದಂಥ ದಾರಿ, ಅವರ ಹಿಂದಿನ ಕತೆ, ಅದರಲ್ಲಿ ಕೆಲಸಗಳು ತುಂಬ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ವಿಡಿಯೋವನ್ನು ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಅಷ್ಟು ಕ್ಯಾಟಗರಿಯನ್ನು ಮಾಡಬೇಕು ಹೇಳಿದರೆ ಅದು ಅಂತ ಇದ್ರೂ ಕೂಡ ನಮಗೊಂದು ಸಂತೋಷ ಅದರಲ್ಲಿ. ಅದನ್ನು ನಾವು ಕಾರ್ಯಕ್ರಮದ ಹೊತ್ತು ಪ್ರೆಸೆಂಟ್ ಮಾಡುವಂಥದ್ದು. ಆಗ ಆ ಖಾಲಿ ನಾವು ಬಾಯಲ್ಲಿ ಹೇಳೋದಕ್ಕಿಂತಲೂ ಅಂಥ ವಿಡಿಯೋ ಡಾಕ್ಯುಮೆಂಟ್ರಿಗಳ ಮೂಲಕ ಅದನ್ನು ಪ್ರೆಸೆಂಟ್ ಮಾಡಿದರೆ ಜನರಿಗೆ ಇನ್ನೂ ಕೂಡ ಅದು ಆಪ್ತ ಆಗುತ್ತೆ. ಹೌದು. ಅದಕ್ಕೆ ಆ ಕಾರ್ಯಕ್ರಮ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ವಿದ್ಯಾರ್ಥಿ ಸಮೂಹವನ್ನು ಒಟ್ಟುಗೂಡಿಸಿದ್ವಿ. ಓಕೆ. ಅಭಿಷೇಕ್ ಅವರು, ಒಂದು ಕರೆ ಇದೆ. ಹಲೋ. 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 ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಕವಿತಾ ಅಂತ, ಮಂಗಳೂರಿಂದ. ಓಕೆ. ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಇವತ್ತು ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಅವರು ಇದ್ದಾರೆ. ಹೌದು ಸರ್, ನೋಡಿದ್ವಿ. ಓಕೆ. ಏನು ಹೇಳ್ತೀರಾ? ಟೀಮ್ ಜೊತೆಗೂ ಮಾತಾಡ್ಬೋದು, ಟೀಮ್ ಬಗ್ಗೆನೂ ಹೇಳ್ಬೋದು ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಉಂಟಲ್ಲ, ಮೊದಲಿಂದ ಕೊನೆಯ ತನಕ ಇದ್ದವಳು ನಾನು. ಇಂಥ ಸದುದ್ದೇಶಪೂರ್ವಕವಾದ ಕಾರ್ಯಕ್ರಮಗಳು ನನಗೆ ತಿಳಿದ ಮಟ್ಟಿಗೆ ಎಲ್ಲಿ ಕೂಡ ನಡೆದಿಲ್ಲ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕವಿತಾ ಮೇಡಮ್. ಅಂದ್ರೆ ಒಂದು ಶ್ರಮಯೇವ ಜಯತೆಯ ಮೂಲಕ ಮುಖ್ಯವಾಹಿನಿಗೆ ತಂದು ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಶ್ಲಾಘನೀಯವಾದಂತಹ ಕೆಲಸಗಳು. ಆಗ್ಲೇ ಅಭಿಷೇಕ್ ಹೇಳಿದಾಗೆ ಇದರಲ್ಲಿ ಕೆಲವರು ಮಾತ್ರ ಅಲ್ಲ, ತುಂಬಾ ಮಂದಿ ಇವರೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಹೌದು. ಅಂತಹ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಆಕಾಂಕ್ಷೆಯಿಂದ ಮುನ್ನಡೆದಂತಹ ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ನ ತಂಡದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಓಕೆ. ಏನು ವಿಶ್ ಮಾಡ್ತೀರಾ ಮೇಡಮ್ ಇವರಿಗೆ, ಈ ತಂಡಕ್ಕೆ? ಅಂದ್ರೆ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಖಂಡಿತ ಇಂತಹ ಸಮಾಜಮುಖಿಯಾದಂತಹ ಕೆಲಸಗಳು ಇನ್ನಷ್ಟು ನಡೆಯಲಿ. ಅಂದ್ರೆ ಸರ್ವರಿಗೂ ಅನುಕರಣೀಯವಾದ ಇವರ ಹೆಜ್ಜೆ ಗುರುತುಗಳುಂಟಲ್ಲ, ಇನ್ನಷ್ಟು ವ್ಯಾಪಕವಾಗಬೇಕು. ತುಂಬಾ ಹೆಜ್ಜೆ ಇವರೊಂದಿಗೆ ಸೇರಿಕೊಳ್ಳುವಂತಹ ಯುವ ಹೆಜ್ಜೆಗಳು ಇನ್ನಷ್ಟು ಮುಂದೆ ಬರಬೇಕು. ಆಗ ಮಾತ್ರ ಈ ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಮ್ಮ ಕರೆ ಮಾಡಿರೋದು. ಥ್ಯಾಂಕ್ ಯು. ಓಕೆ. ನಾವು ಅಮರ್ ಜವಾನ್ ಅನ್ನುವಂಥ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನು ನಾವು ಇನ್ವೈಟ್ ಮಾಡಿದ್ವಿ, ಅಂದರೆ ಅವರನ್ನು ಸೇರಿಸುವ ಕೆಲಸವನ್ನು ಮಾಡಿದ್ವಿ ಅಂತ ಹೇಳ್ತೀವಿ. ಎಸ್, ಯುವ ಸಮುದಾಯದಲ್ಲಿ ಸೇರಿಕೊಂಡಿತ್ತು. ಟೌನ್ ಹಾಲ್ ಪೂರ್ತಿಯಾಗಿತ್ತು. ಕಾರ್ಯಕ್ರಮ ಮೂಡಿ ಬಂದಿತ್ತು. ಅಲ್ಲಿ ವೇದಿಕೆಗೆ ಬರುವಾಗ ಆತ್ಮ ಯೋಧರ ಮನೆಯವರ ಸ್ಟೇಜಲ್ಲಿ ಕಣ್ಣೀರಿದೆಯಲ್ಲ, ಅದು ಕೆಳಗೆ ಕೂತ ಎಲ್ಲರನ್ನು ಕೂಡ ಕಣ್ಣೀರು ಬರಿತು. ಅದೇ ವೇದಿಕೆಗೆ ಬಂದ ಅನೇಕ ಅತಿಥಿಗಳು ಕಣ್ಣೀರು ತರಿಸಿತ್ತು ಅವರಿಗೆ. ಅಂದರೆ ಒಬ್ಬೊಬ್ಬರ ಕಥೆಗಳು ಆ ರೀತಿಯಲ್ಲಿ ಇದೆ. ಸೊ ಅಂಥವರಿಗೆ ನಿಮ್ಮ ಸಮಾಜ ನಿಮ್ಮ ಜೊತೆಗಿದೆ. ಅವರ ಹುತಾತ್ಮರಾದದ್ದು ವ್ಯರ್ಥ ಅಲ್ಲ, ಅವರು ದೇಶಕ್ಕಾಗಿ ಮಾಡಿದಂಥ ಬಹಳ ದೊಡ್ಡ ಸೇವೆ. ಅದನ್ನು ಇವತ್ತಿನ ಯುವ ಸಮುದಾಯಕ್ಕೆ ನಾವೇನೋ ಇವತ್ತಿನ ಈ ದಿನ ಸಂತೋಷವಾಗಿದ್ದೇವೆ, ಸಂಭ್ರಮದಲ್ಲಿದ್ದೇವೆ ಅಂತ ಹೇಳಿದ ಅದಕ್ಕೆ ಕಾರಣ
ನಮ್ಮ ಯೋಧರು ಅನ್ನುವಂಥದ್ದನ್ನು ನಾವು ಆ ಕಾರ್ಯಕ್ರಮದ ಮೂಲಕ ನೆನಪು ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲ ದಕ್ಷಿಣ ಕನ್ನಡದ ಒಂದು ಮನೆಯವರು, ಹುತಾತ್ಮ ಯೋಧರ ಮನೆಯವರು ಆ ವೇದಿಕೆಯಲ್ಲಿ ಸೇರಿದಂಥ ಒಂದು ಸಂತೃಪ್ತ ಭಾವ ನಮಗೆ ಆ ಕಾರ್ಯಕ್ರಮದಲ್ಲಿ ಇತ್ತು. ಓಕೆ, ನಾನಿಲ್ಲಿ ಕೇಳಲೇಬೇಕು, ಅಂದರೆ ಡಾಕ್ಯುಮೆಂಟ್ರಿ ಮಾಡ್ತೀರಾ, ಪ್ರತಿ ಮನೆಗೆ ಹೋಗ್ತೀರಾ, ಅಂದರೆ ಏನು ಲಿಸ್ಟ್ ಸಿಗುತ್ತೆ ನಿಮಗೆ ಹುತಾತ್ಮ ಯೋಧರು, ಮನೆಗೆ ಹೋಗ್ತೀರಾ. ಇದೊಂದು ಸಾಹಸದ ಕೆಲಸ. ಅಂದರೆ ನಿಮ್ಮ ಕೆಲಸದ ಒತ್ತಡಗಳಿರ್ಬೋದು, ನಿಮ್ಮ ವೈಯಕ್ತಿಕ ಒತ್ತಡಗಳ ನಡುವೆ ಇದಕ್ಕೆ ಎಷ್ಟು ಸಮಯ ಕೊಡಬೇಕಾಗುತ್ತೆ, ಅಥವಾ ಈ ಪೂರ್ವ ತಯಾರಿ ಅನ್ನುವಂಥದ್ದು ಎಷ್ಟು ಅಂದರೆ ದೀರ್ಘ ಸಮಯನ ತೆಗೆದುಕೊಳ್ತದೆ? ಎಸ್, ಇನ್ನೊಂದು ಹೇಳಿದರೆ ಕುಮಾರ್ ಅವರು, ನಾವೀಗ ಹೇಳಿದೆ ಮೊದಲು 4 ಜನ ಇದ್ವಿ, ನಾವು ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ. ಈಗ ನಾನು ಇಲ್ಲಿದ್ರೆ, ಕಿರಣ್ ಅವರು ಧರ್ಮಸ್ಥಳ 100 ಕಿಲೋಮೀಟರಿಂದ ಬರಬೇಕು, ಕಾರ್ತಿಕ್ ಅವರು ಅವರದೇ ಆದಂಥ ಉದ್ಯಮದಲ್ಲಿದ್ದರೆ, ನಾನೊಂದು ಮಾಧ್ಯಮದಲ್ಲಿ ಕೆಲಸ ಮಾಡೋರು ಆದರೆ, ಪ್ರೀತಮ್ ಅವರಂತೂ ಮೂಡುಬಿದ್ರೆಯಲ್ಲಿರುವವರು. ಸೊ ಈ ಸೇರೋದಿದೆಯಲ್ಲ, ನಮಗೆ ವೀಕೆಂಡ್ಗಳೇ ಹೆಚ್ಚಾಗಿ ನಮಗೆ ಹೋಗಬೇಕಾಗುತ್ತೆ. ಕೆಲವೊಮ್ಮೆ ನಾವಿರುವಂಥ ಸಂಸ್ಥೆ ನಮಗೆ ಅಷ್ಟೊಂದು ಸಹಕಾರ ನೀಡಿರೋದ್ರಿಂದ ನಮಗೆ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಏನು ಹೇಳಿದರೆ, ಓಕೆ ಅಭಿಷೇಕ್ ಅವರು ಒಂದು ಕರೆ ಇದೆ. ಹಲೋ, ಕಟ್ ಆಗಿದೆ. ಎಸ್, ಇನ್ನೊಂದು ಏನು ಹೇಳಿದರೆ, ಈಗ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಹಿಂದೆ ಒಂದಿಷ್ಟು ಕೆಲಸಗಳಿದೆ. ಅದನ್ನು ನಮಗೂ ಒಂದಿಷ್ಟು ಅದರ ಬಗ್ಗೆ ಅನುಭವ ಇದ್ದರೂ ಕೂಡ ನಮ್ಮಲ್ಲಿ ನಮ್ಮ ಜೊತೆಗೆ ಇನ್ನಷ್ಟು ಫ್ರೆಂಡ್ಸ್ಗಳು ಸೇರಿಕೊಂಡಿದ್ದಾರೆ. ನಾನು ಈ ಹೊತ್ತು ಕಿರಣ್ ಅಂತಿದ್ದಾರೆ, ಆರ್ಜೆ ಆಗಿದ್ದರು ಕಿರಣ್, ಅವರು ನಮ್ಮ ಜೊತೆಗೆ ದೊಡ್ಡ ಬೆನ್ನೆಲುಬಾಗಿ ನಿಂತವರು. ಅದ್ರ ಜೊತೆಗೆ MRPL ಅಲ್ಲಿ ತನ್ನ ವೃತ್ತಿಯನ್ನು ಮಾಡ್ತಾ ಇರುವವರು ರವೀಂದ್ರ ನಾಯಕ್ ಸಣ್ಣಕ್ಕಿ ಬಿಟ್ಟು ಅಂತ ಹೇಳಿ, ಅವರು ನಮ್ಮ ಹಿಂದೆ ನಿಂತು ಆ ಸ್ಕ್ರಿಪ್ಟಿಂಗ್ ಕೆಲಸಗಳನ್ನು ಮಾಡ್ತಾರೆ. ಸೊ ಇದೆಲ್ಲ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನು ನಮ್ಮ ಜೊತೆ ನಿಂತು ಮಾಡ್ತಾರೆ. ಆಗ ಈ ಒಟ್ಟಾಗಿ ಮಾಡಿದಾಗ ನಮಗೆ ಅಷ್ಟು ಹೊರೆ ಅಂತ ಅನಿಸೋದಿಲ್ಲ. ಇನ್ನೊಂದು ಏನಾಗುತ್ತೆ ಹೇಳಿದರೆ, ನಾವು ಅದನ್ನು ಯಾರಿಗೂ ಮಾಡಬೇಕು ಅಂತ ನಾವು ಮಾಡ್ತಾ ಇಲ್ಲ, ನಮ್ಮ ಕಾರ್ಯಕ್ರಮ ಚೆನ್ನಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಿರೋದ್ರಿಂದ ಅದ್ರಲ್ಲಿ ನಮಗೊಂದು ಸಂತೋಷ ಇದೆ. ಯಾವಾಗ ನಾವು ಕೆಲಸವನ್ನು ಖುಷಿಪಟ್ಟು ಮಾಡ್ತೇವೆ ಆಗ ಅದು ನಮಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಇನ್ನು ಕಾರ್ತಿಕ್ ಅವ್ರ ಹತ್ರ ಕೇಳಬೇಕು, ತಾವು ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದೀರಾ, ಯಾವ ರೀತಿ ಅನಿಸ್ತದೆ? ಅಂದರೆ ಈ ಟೀಮ್ನ ಜೊತೆ ಕೆಲಸ ಮಾಡಿಕೊಂಡು ಒಂದು ಯಾವುದೋ ಒಂದು ಊರಿನಲ್ಲಿರುವ ಅಪರಿಚಿತ, ಅಂದರೆ ಅವರು ನಿಮಗೆ ಮತ್ತೆ ಪರಿಚಿತರಾಗೋದು, ಆ ಒಂದು ಜಾಗಕ್ಕೆ ಹೋಗ್ತೀರಾ, ಅಲ್ಲಿ ಅವ್ರ ಜೊತೆ ಮಾತಾಡುವಂಥದ್ದು, ಡಾಕ್ಯುಮೆಂಟ್ರಿ ಮಾಡುವಂಥ ಸಂದರ್ಭ ಹೇಗೆ ಅನಿಸ್ತದೆ ನಿಮಗೆ ಆ ಅನುಭವ ಅಂತ? ನಮಗೆ ಕ್ಯಾಟಗರೀಸ್ ಎಲ್ಲ ಸೆಲೆಕ್ಟ್ ಮಾಡುವಾಗ ಯಾರ್ದು ಪರಿಚಯ ಅಂತೇಳಿ ಇರುವುದಿಲ್ಲ. ಸೊ ನಮಗೆ ಒಂದೊಂದು ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಹೆಸರೆಲ್ಲ ತಿಳ್ಕೊಂಡು ಮತ್ತೆ ಅವರದ್ದು ಲೊಕೇಶನ್ ಎಲ್ಲ ತಿಳಿದು ಮತ್ತೆ ನಾವು ಹೋಗುವಂಥದ್ದು. ಸೊ ಒಂದೊಂದು ಮನೆಗೆ ಹೋಗುವಾಗ ಒಬ್ಬೊಬ್ಬರಿದು ಒಂದೊಂದು ಥರದ ಸ್ಟೋರಿ ಇರ್ತದೆ. ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಒಬ್ಬೊಬ್ಬರಿದು ಒಂದೊಂದು ಸ್ಟೋರಿ. ಓಕೆ, ಒಂಥರ ಖುಷಿ ಕೊಡುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಓಕೆ, ಅಭಿಷೇಕ್ ಅವರ ಈ ಒಂದು ನಾನು ಕೇಳಿದಾಗ ಅಂದರೆ ಎಷ್ಟು ಸಮಯ ಹಿಡಿಯುತ್ತೆ ಇದೆಲ್ಲ ಡಾಕ್ಯುಮೆಂಟ್ರಿ ಎಲ್ಲ ರೆಡಿ ಆಗೋದಕ್ಕೆ? ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾರೆ, ಎಷ್ಟೋ ಹಳ್ಳಿಗಳಲ್ಲಿ ಇರ್ತಾರೆ ಯೋಧರು ಇರ್ಬೋದು. ಇಂಥ ಡಾಕ್ಯುಮೆಂಟ್ರಿಗಳನ್ನು ಮಾಡೋದಕ್ಕೆ ನೀವು ತಂಡವಾರು ಹೋಗ್ತೀರಾ, ಜೊತೆಗೆ ಅದು ಯಾವ ರೀತಿಯಲ್ಲಿ ಇರ್ತದೆ, ಟೋಟಲ್ ಪ್ರೋಸೆಸ್ ಅನ್ನುವಂಥದ್ದು ಹೇಗಿರ್ತದೆ? ಈಗ ತಂಡ ಅಂತ ಹೇಳಿದರೆ ಏನು ತಂಡ ಇದ್ರೂ ಕೂಡ ನಾವು ಜೊತೆಗಿದ್ದೇ ಇರ್ತೇವೆ. ನಾವು 4 ಮಂದಿ ಅದರ ಜೊತೆಗಿದ್ದೇ ಇರ್ತೇವೆ. ಅಂದರೆ ನಮ್ಮದೇ ಒಂದು ಕಲ್ಪನೆ ಇರುತ್ತೆ. ನಾವು ಹೊರಗಿನ ಈಗ ವಿಡಿಯೋಗ್ರಾಫರನ್ನು, ಅವರಿಗೆ ಅದರ ಬಗ್ಗೆ ಆಲೋಚನೆ ಇಲ್ಲದವರನ್ನು ನಾವು ಹೋಗಿ ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರೆ ನಮ್ಮ ಆಲೋಚನೆಗೆ ಹೇಗೆ ಬೇಕು ಹಾಗೆ ಅದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರುವಾಗ ನಾವು ಜೊತೆಗೆ ಹೋಗ್ತೇವೆ, ನಮ್ಮ ಸಮಯ ಮಾಡಿಕೊಂಡು ಒಂದಿಷ್ಟು ಆದಿತ್ಯವಾರಗಳನ್ನು, ಒಂದಿಷ್ಟು ವೀಕೆಂಡ್ಗಳನ್ನು ನಾವು ಇದಕ್ಕೆ ಅಂತಲೇ ಇರ್ತೇವೆ, ಬೇರೆ ಯಾವುದಕ್ಕೂ ಕಮಿಟ್ ಆಗದೆ. ಒಂದು ಬೆಳಗ್ಗೆ ಬೇಗ ಹೊರಟ್ರೆ ಒಂದು 7 ಗಂಟೆಗೆ, ಒಂದು ರಾತ್ರಿ ಬರುವಾಗ ಒಂದು 10 ಗಂಟೆಯವರೆಗೆ ಮಾಡಿಕೊಂಡು ಎಲ್ಲೆಲ್ಲ ಶೂಟಿಂಗ್ ಇದೆ ಎಲ್ಲವನ್ನು ಕೂಡ ಮಾಡಿಕೊಂಡು ಬರುವಂಥದ್ದು. ಇದಕ್ಕೆ ನಮ್ಮದೇ ಆದಂಥ ಈಗ ಹೊರಗಿಂದ ಕ್ಯಾಮರಾಮ್ಯಾನ್ಗಳು ಅಂತ ಏನಿಲ್ಲ, ನಮಗೆ ಒಂದಿಷ್ಟು ಎಲ್ಲ ಗೊತ್ತಿದೆ, ಕ್ಯಾಮ್ರಾಗಳನ್ನು ಹ್ಯಾಂಡಲ್ ಮಾಡುವಂಥ ನಮ್ಮ ತಂಡದವರಿಗೆ ಗೊತ್ತಿದೆ. ಓಕೆ, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಜಯಪ್ರಕಾಶ್ ಮಂಗಳೂರಿಂದ. ಓಕೆ, ಜಯಪ್ರಕಾಶ್ ಅವರೇ ಮಾತಾಡಬೇಕು. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಕಾರ್ಯಕ್ರಮದ. ಹೌದು ಸರ್, ಗೊತ್ತೇ. ಎಸ್, ಏನು ಹೇಳ್ತೀರಾ ತಂಡದ ಬಗ್ಗೆ? ಅದೇ, ನಾನು ಕೂಡ ಭಾಗವಹಿಸಿದ್ದೆ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ. ಓಕೆ, ಅದು ಒಂದು ಹೆಮ್ಮೆಯ ಸಂಗತಿ ಹೇಳ್ಬೋದು. ಓಕೆ, ಹೇಗನ್ನಿಸ್ತು ನಿಮಗೆ? ಹೆಮ್ಮೆ ಅಂತ ಅನಿಸ್ತು? ಯಾಕಾಗಿ ಹೆಮ್ಮೆ ಅಂತ ಅನಿಸ್ತು ನಿಮಗೆ? ಕಾರ್ಯಕ್ರಮ ಆಗುವುದು ಬಹಳ ಕಡಿಮೆ. ಏನು ಹೇಳ್ತೀರಾ ಸರ್ ಯುವಕರ ತಂಡಕ್ಕೆ? ಅದೇ, ಯುವಕರ ತಂಡಕ್ಕೆ ಇನ್ನೂ ಕೂಡ ಇಂಥದ್ದೇ ಕಾರ್ಯಕ್ರಮಗಳು ಮೂಡಿ ಬರಲಿ ಇನ್ನಷ್ಟು. ಅದೇ 2016ರಲ್ಲಿ ಕೂಡ ಭಾಗವಹಿಸಿದ್ದೆ ನಾನು. ಓಕೆ, ಹಾಡು ಹುಟ್ಟಿದ ಸಮಯ. 2018ರಲ್ಲಿ ಅಮರ್ ಜವಾನ್, ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ. ಮತ್ತೆ ಮೊನ್ನೆ 29ನೇ ತಾರೀಕಿಗೆ ನಡೆದ ಶ್ರಮ
ಏವ ಜಯತೆ ಅದನ್ನು ಕೂಡ ಭಾಗವಹಿಸಿದೆ. ಥ್ಯಾಂಕ್ ಯು ವಿಜಯಪ್ರಕಾಶ್ ಸರ್, ನಿಮ್ಮ ಪ್ರೋತ್ಸಾಹ ಪ್ರೀತಿ ಹೀಗೆ ಇರಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಹೌದು. ಇಲ್ಲಿ ಒಂದೊಂದು ತಂಡವಾಗಿ ಹೋಗೋದಕ್ಕಿಂತ ನಿಮ್ಮದೇ ಆದ ಕಲ್ಪನೆಗಳ ಮೂಲಕ ಅದು ಮೂಡಿ ಬರಬೇಕನ್ನುವಂಥದ್ದನ್ನ ವಿಚಾರವನ್ನು ಇಟ್ಕೊಂಡು ನೀವು ಪ್ರಯತ್ನ ಪಟ್ರಿ. ನಾನು ಕೇಳುವಂಥದ್ದು, ತುಂಬ ವಿಡಿಯೋಗಳನ್ನು ಮಾಡಬೇಕಾಗ್ತದೆ. ಅಂದರೆ ನೀವು ಈಗ ನಾನು ಕೇಳೋದು, ಗೌರವಿಸಬೇಕಾದ್ರೂ ಕೂಡ ಒಂದು ವರ್ಗವನ್ನು ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ನಿಮಗೆ ಯಾರು ಬೇಕು ಅಥವಾ ಯಾರನ್ನೆಲ್ಲ ಅಲ್ಲಿ ಕರಿಬೇಕು ಅಥವಾ ಯಾರ್ದು ವಿಡಿಯೋವನ್ನು ಮಾಡ್ಕೊಳ್ಬೇಕು, ಅದನ್ನು ಯಾವ ರೀತಿ ಮಾಡ್ಕೊಳ್ತೀರಾ? ನಾವು ಕುಮಾರ್ ಅವರೇ, ಈ ಕಾರ್ಯಕ್ರಮಗಳನ್ನು ಮಾಡುವಾಗ ಏನು ಈಗ ಸಾಂಪ್ರದಾಯವಾಗಿ ಬೆಳೆದುಕೊಂಡು ಬಂದಂಥ ಸನ್ಮಾನ ಪದ್ಧತಿಗಳಿದೆ, ಸೊ ಅದರಿಂದ ವಿಭಿನ್ನ ಇರಬೇಕು ಅಂತ ನಮ್ಮ ಆಲೋಚನೆ. ಈಗ ಸಾಮಾನ್ಯವಾಗಿ ಹೇಗಿರುತ್ತೆ, ಸ್ಟೇಜಲ್ಲಿ ಅತಿಥಿಗಳು ಕೂತ್ಕೊಂಡಿರ್ತಾರೆ, ಎದುರು 2 ಚೇರನ್ನು ಇಡುವಂಥದ್ದು, ಅಲ್ಲಿ ಸನ್ಮಾನ ಆಗುವವರನ್ನು ಕೂತ್ಕೊಳಿಸುವಂಥದ್ದು, ಅದಾದ ನಂತರ ಅವರಿಗೆ ಏನು ಫಲಪುಷ್ಪಗಳನ್ನು ಕೊಡುವಂಥದ್ದು, ಅದಾದ ನಂತರ ಅವರ ಸನ್ಮಾನ ಪತ್ರವನ್ನು ಓದುವಂಥದ್ದು, ಅತಿಥಿಗಳು ಮಾತಾಡುವಂಥದ್ದು, ಇದು ನಾವು ನೋಡಿರುವಂಥ ಪ್ಯಾಟರ್ನ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಸನ್ಮಾನಕ್ಕೂ ಕೂಡ ಒಂದು ಬೇರೆ ರೀತಿಯ ಒಂದು ಚೌಕಟ್ಟನ್ನು ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಈಗ ನಾನು ಶ್ರಮಯೇವ ಜಯತೆ ಕಾರ್ಯಕ್ರಮಕ್ಕೆ ಬರುವುದು ಅಂತ ನೀವು ಅಂದ್ಕೊಂಡಿದ್ರು ಕೂಡ, ಆಗ್ತಾನೆ ಕಾರ್ತಿಕ್ ಅವರು ಹೇಳಿದರು, 7 ಕ್ಯಾಟಗರಿಗಳನ್ನು ನಾವು ಮಾಡಿದ್ವಿ. ಅದರ ಬಗ್ಗೆ ನಾನು ನಿಮಗೆ ಹೇಳೋದಾದರೆ, ಅದರಲ್ಲಿ ಒಂದು, ಪ್ರತಿದಿನ ನಮ್ಮ ನಗರವನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರು ಅಥವಾ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂತ ಏನು ಹೇಳ್ತೇವೆ, ಸಫಾಯಿ ಕರ್ಮಚಾರಿಗಳು ಅವರು, ಮತ್ತು ಪೋಸ್ಟ್ ಮ್ಯಾನ್, ಲೈನ್ ಮ್ಯಾನ್, ಮತ್ತು ನಮ್ಮ ಟ್ರಾಫಿಕ್ ಪೊಲೀಸ್, ಹಾಗೆ ಬಸ್ ಕಂಡಕ್ಟರ್ ಡ್ರೈವರ್, ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವವರು, ದಾದಿಯರು ಹಾಗೂ ಪೋಸ್ಟ್ ಮಾರ್ಟಮನ್ನು ಮಾಡುವವರು, ಹಾಗೂ ಸ್ಮಶಾನದಲ್ಲಿ ಕೆಲಸವನ್ನು ಮಾಡುವವರು. ಸೊ ಈ ಒಂದು ಶ್ರಮ ಏವ ಜಯತೆ ಅಂತ ಹೇಳಿದರೆ ಶ್ರಮಕ್ಕೆ ಜಯವಾಗಲಿ, ಸತ್ಯಮೇವ ಜಯತೆ ಅಂತ ಕೇಳಿರ್ಬೋದು. ಶ್ರಮ ಏವ ಜಯತೆ ಅಂದರೆ ಶ್ರಮಿಕರಿಗೆ, ಶ್ರಮ ವರ್ಗಕ್ಕೆ, ಶ್ರಮಕ್ಕೆ ಜಯವಾಗಲಿ ಅನ್ನುವಂಥ ಆಲೋಚನೆ. ಅಂದರೆ 7 ಕ್ಯಾಟಗರಿ ನಮ್ಮ ಸಮಾಜಕ್ಕೆ ಇವರು ಬಹಳ ಅಗತ್ಯ ಅಂತ. ಹೌದು, ಒಬ್ಬ ಕಸವನ್ನು ಗುಡಿಸುವವರು 4 ದಿವಸ ನಮ್ಮ ನಗರವನ್ನು ಗುಡಿಸದಿದ್ದರೆ ಹೇಗಾಗ್ಬೋದು? ಒಬ್ಬರು ಲೈನ್ ಮ್ಯಾನ್ ಅವರ ಕೆಲಸವನ್ನು ಮಾಡದಿದ್ದರೆ ನಮ್ಮ ಊರು ಹೇಗಿರ್ಬೋದು? ಅಂದರೆ ಇವರು ಮಾಡುವಂಥ ಕೆಲಸ ಕೇವಲ ಇವರಿಗೆ ಮಾತ್ರ ಅದು ಅಲ್ಲ, ಸಮಾಜಕ್ಕೆ ಇವರು ಬಹಳ ದೊಡ್ಡ ಉಪಕಾರವನ್ನು ಎಲ್ಲ ವರ್ಗ ಮಾಡ್ತಾ ಇದೆ. ಈಗ ಒಂದು ಪೋಸ್ಟ್ ಮಾರ್ಟಮ್ ಮಾಡೋದು ಅಂತ ಹೇಳಿದರೆ ಅದು ಸುಲಭದ ಕೆಲಸ ಅಲ್ಲ ಅಂತ. ನಮಗೆ ರಕ್ತ ನೋಡಿದರೆ ತಲೆ ತಿರುಗುವವರು ನಾವು ಕೆಲವೊಮ್ಮೆ. ಸ್ವಂತದಲ್ಲಿ ಒಂದು ಹೆಣವನ್ನು ಪ್ರತಿದಿನ ಅವ್ರ ಜೀವನದಲ್ಲಿ 1,000ಕ್ಕಿಂತಲೂ ಅಧಿಕ ಹೆಣಗಳನ್ನು ನೋಡಿದ್ದಾರೆ, ಚಿಕ್ಕ ಮಗುವಿಂದ ಹಿಡಿದು ಯಾವ ರೀತಿಯಲ್ಲಿ ಇರುವಂಥದ್ದು. ನಾನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಹೇಳಿದ ಮನಸ್ಥಿತಿ ಎಷ್ಟು ಗಟ್ಟಿಯಾಗಿರಬೇಕು. ಒಂದು ಹೆಣವನ್ನು ಸುಡೋದು ಅಂತ ಹೇಳಿದ್ರೆ ಸ್ಮಶಾನದಲ್ಲಿ ಅಂತ ಹೇಳಿದರೆ, ಸ್ಮಶಾನ ಅಂದರೆ ನಮಗೆ ಭಯ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ನಿಂತು ಸ್ಮಶಾನವನ್ನು ಎಲ್ಲರ ಏನು ಸಂಸ್ಕಾರಕ್ಕೂ ಕೂಡ ಒಂದು ಘನತೆಯನ್ನು ತಂದು ಕೊಡೋದಿದೆಯಲ್ಲ, ಸೊ ಅಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಸೊ ಅವರನ್ನು ಗುರುತಿಸಿ ಹಾಕ್ತಾನೆ ಹೇಳಿದಾಗೆ ಪ್ರತಿಯೊಬ್ಬರ ಕಡೆಗೆ ಡಾಕ್ಯುಮೆಂಟ್ರಿ ಹೇಗೆ ಅಂತ ಹೇಳಿದರೆ, ಅದು ಕೇವಲ ಅವರ ಬಗ್ಗಿನ ಡಾಕ್ಯುಮೆಂಟ್ರಿ ಅಲ್ಲ, ಆ ವ್ಯಕ್ತಿಯ ಬಗೆಗಿನ, ಆ ಪೂರ್ತಿ ವೃತ್ತಿಯ ಬಗೆಗಿನ ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿ ನಾವೇ ಸ್ಕ್ರಿಪ್ಟನ್ನು ಬರೆದು ವಾಯ್ಸ್ ಓವರನ್ನು ಕೊಟ್ಟು ಕೊನೆಯಲ್ಲಿ ಯಾರು ಆ ಸನ್ಮಾನವನ್ನು ತೆಗೆದುಕೊಳ್ತಾರೆ ಅವರು ಒಂದಿಷ್ಟು ಮಾತಾಡ್ತಾರೆ. ಓಕೆ, ಅದು ಪೂರ್ತಿ LED ಏನು ವೇದಿಕೆಯಲ್ಲಿ ಚೇರ್ ಇಟ್ಟು ಸಭಾ ಕಾರ್ಯಕ್ರಮ ಅತಿಥಿಗಳು ಕೂತ್ಕೊಳ್ಳೋದು ಏನಿಲ್ಲ, ಅದು LED ಡಿಸ್ಪ್ಲೇ ಆಗುತ್ತೆ ಅವರ ಇಂಪಾರ್ಟೆನ್ಸ್ ಏನು ಅಂತ. ಅದಾದ ನಂತರ ಯಾರು ಸನ್ಮಾನವನ್ನು ಸ್ವೀಕರಿಸ್ತಾರೆ ವೇದಿಕೆಗೆ ಬರ್ತಾರೆ, ವೇದಿಕೆಯಲ್ಲಿ ಅವರು ಕೂತ್ಕೊಳ್ತಾರೆ, ನಮ್ಮ ಅತಿಥಿಗಳು ಎಲ್ಲರೂ ಕೂಡ ಅವರ ಹಿಂದೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಏನು ಅವರಿಗೆ ಸನ್ಮಾನ ಮಾಡಬೇಕಾದನ್ನೆಲ್ಲವನ್ನು ಕೂಡ ಮಾಡ್ತಾರೆ. ನಿಂತಲ್ಲಿ ಅವರ ಶುಭಾಶಯವನ್ನು ಹೇಳ್ತಾರೆ, ಅತಿಥಿಗಳು ಇಳಿದು ಹೋಗ್ತಾರೆ. ನಂತರ ಏನಾದರೂ ಒಂದು ಕಲ್ಚರಲ್ ಪ್ರೋಗ್ರಾಮ್ ಬೇಕು, ಜನರನ್ನು ಸನ್ಮಾನ ಅನ್ನೋ ಕೇವಲ ವಿಷಯವನ್ನು 3 ಗಂಟೆ ಜನರನ್ನು ಹಿಡಿದಿಟ್ಟುಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ, ಹೋಗದೇ ಇರುವಂಥ. ಹೌದು, ಅಂದರೆ ಅದು ಬೋರ್ ಸಬ್ಜೆಕ್ಟ್ ಆಗಿಬಿಡ್ಬೋದು, ಕೇವಲ ಮಾತು ಸನ್ಮಾನ ಇದೆ. ಅದನ್ನು ಕೂಡ ನಾವು ಕಲರ್ಫುಲ್ ಮಾಡಬೇಕು ಅನ್ನುವಂಥ ಕಾರಣದಿಂದ ಒಂದಿಷ್ಟು ಸಾಂಸ್ಕೃತಿಕ ಕಲ್ಚರಲ್ ಪ್ರೋಗ್ರಾಮ್ಗಳು ಮಧ್ಯೆ ಆಗುತ್ತೆ, ಇನ್ನೊಂದು ಕ್ಯಾಟಗರಿ ಆಗುತ್ತೆ, ಮತ್ತಿಷ್ಟು ಜನ ಅತಿಥಿಗಳು ಬರ್ತಾರೆ, ಸನ್ಮಾನ ಮಾಡ್ತಾರೆ, ಇಳಿದು ಹೋಗ್ತಾರೆ. ಓಕೆ, ಈ ರೀತಿಯ ಪ್ಯಾಟರ್ನನ್ನು ನಾವು ಮಾಡಿದ್ದೇವೆ. ಇದು ಒಂದು ರೀತಿಯಲ್ಲಿ ಜನರಿಗೆ ಏನು ಬೋರ್ ಆಗದ ರೀತಿಯಲ್ಲಿ, ಒಂದು ಇಫೆಕ್ಟಿವ್ ಆದಂಥ ರೀತಿಯಲ್ಲಿ ಇದು ಜನರಿಗೆ ತಲುಪ್ತಾ ಇದೆ. ನನಗಿಲ್ಲಿ ಕ್ಯೂರಿಯಾಸಿಟಿ ಅಂದರೆ, ಯಾವ ರೀತಿ ಈಗ ಒಂದು ವರ್ಗ ಇದೆ, ಆ ವರ್ಗದ ಪ್ರತಿನಿಧಿಯಾಗಿ ಒಬ್ಬರನ್ನ ತಾವು ಗೌರವಿಸ್ತೀರ, ಅದು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ, ಕೊಡಬೇಕು? ಸೊ ನಾವು ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದು ಲೆಟರೇಡನ್ನು ಕೊಟ್ಟಿರ್ತೇವೆ. ಸೊ ನಮಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಒಳ್ಳೆಯ ಸೋಷಿಯಲ್ ಆಗಿ ಒಂದು ಜನರಿಗೆ ಹೊಂದ್ಕೊಂಡು ಹೋಗಿ ಒಂದು ಸೀನಿಯರಿಟಿಯಲ್ಲಿ ಟಾಪ್ ಲೆವೆಲ್ ಇರುವಂಥ ಒಂದು ವ್ಯಕ್ತಿಯನ್ನು ನಮಗೆ ಕೊಡಬೇಕಂತ. ಸೊ ಡಿಪಾರ್ಟ್ಮೆಂಟ್ ವೈಸಲ್ಲಿ ಅವರವರು ನಮಗೆ ಒಂದೊಂದು ಕ್ಯಾಟಗರಿಯನ್ನು ಕೊಟ್ಟಿರ್ತಾರೆ. ಸೊ ಕೆಲವು ಕ್ಯಾಟಗರಿ ಅಂದರೆ
ಸ್ಮಶಾನದಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಮತ್ತು ನಮ್ಮ ಬಸ್ ಕಂಡಕ್ಟರ್ ಡ್ರೈವರ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ಡಿಪಾರ್ಟ್ಮೆಂಟ್ ವೈಸಿಂದ ನಾವು ಸೆಲೆಕ್ಟ್ ಮಾಡಿ, ಮತ್ತು ಒಂದಷ್ಟು ನಾವು ಸೆಲೆಕ್ಟ್ ಮಾಡಿದಂಥ ವ್ಯಕ್ತಿಗಳನ್ನು ಸೆಟ್ ಮಾಡಿ ಕ್ಯಾಟಗರಿ ಮಾಡಿ. ಈಗ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ವಿಷಯಗಳನ್ನ ನೋಡ್ತಾ ಹೋದರೆ ಅದೆಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿ ಬರ್ತದೆ. ಹೌದು. ಆಗ ನಾವು ಅದರ ಹೆಡ್ ಯಾರು ಇರ್ತಾರೆ, ಈಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸೂಪರಿಂಟೆಂಡೆಂಟ್ಗೆ ಲೆಟರನ್ನು ಕೊಟ್ಟು ಒಬ್ಬರನ್ನು ಸೆಲೆಕ್ಟ್ ಮಾಡಿ ಕೊಡಿ, ಅವರು ಒಂದು ತುಂಬ ಸೀನಿಯರ್ ಅನ್ನುವಂಥ ಮಾನದಂಡದಿಂದ ಅವರು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಆದರೆ ಕೆಲವೊಮ್ಮೆ ಈಗ ಸ್ಮಶಾನ ಅಂತ ಹೇಳಿದರೆ ಅಲ್ಲಿ ಕೆಲಸ ಮಾಡುವವರಿಗೆ ಇದು ನಾವೇ ಸೀನಿಯರಿಟಿಯನ್ನು ನೋಡಿ, ಈಗ ಮಂಗಳೂರಿನ ಇರುವಂಥ 7 ಸ್ಮಶಾನಗಳಿಗೂ ನಾವು ಹೋಗಿದ್ದೇವೆ. ನಾನು ಅದನ್ನೇ ಅದೊಂದು ದೊಡ್ಡ ಕೆಲಸ ಆಗುತ್ತೆ, ಎಲ್ಲಾ ಕಡೆಗೂ ಹೋಗ್ಬೇಕಾಗುತ್ತೆ, ಅದನ್ನ ನೋಡ್ಬೇಕಾಗುತ್ತೆ ಸೀನಿಯಾರಿಟಿ. ಇನ್ನು ಜೊತೆಗೆ ಪಬ್ಲಿಕ್ ಒಪಿನಿಯನ್ ತಗೊಳ್ತೇವೆ, ನಮಗೆ ಅದರ ಬಗ್ಗೆ ಹೆಚ್ಚಿರುವವರು, ಆಂಬ್ಯುಲೆನ್ಸ್ ಡ್ರೈವರ್ಸ್ ಹತ್ರ ಕೇಳ್ತೇವೆ ಯಾರು ಸೀನಿಯರ್ ಅಂತ, ಅವರಿಗೆಲ್ಲ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ. ಅಂಥವರನ್ನು ಇಟ್ಕೊಂಡು ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ತೇವೆ. ಬಸ್ ಕಂಡಕ್ಟರ್ ಅಂತ ಡ್ರೈವರ್ಸ್ ಅಂತ ಬರುವಾಗ ಅದರದ್ದೇ ಆದಂಥ ಯೂನಿಯನ್ ಇದೆ, ಹಾಗೆ ಅದ್ರ ಜೊತೆಗೆ ಕೆಲಸ ಮಾಡುವಂಥ ಒಂದಿಷ್ಟು ಜನರಿದ್ದಾರೆ. ಈಗ ಅಲ್ಲಿ ಯಾರು ಅಧ್ಯಕ್ಷರಾದ ದಿಲ್ರಾಜ್ ಆಳ್ವ ಆಗಿರ್ಬೋದು, ಅಥವಾ ಶರತ್ ಪದವಿನ ಅಂಗಡಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವರ ಜೊತೆಗಿರುವವರು, ಅವರು ನಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಬಾಕಿದ್ದು ಅಷ್ಟು ಕಷ್ಟ ನಮಗೆ ಆಗೋದಿಲ್ಲ, ಅದನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಳಗಿರೋದ್ರಿಂದ ಅವರು ನಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಓಕೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಇದಕ್ಕೊಂದು ಒಳ್ಳೆಯ ಬಲ ಅನ್ನುವಂಥದ್ದು ಬರುವುದು ಯಾವಾಗ ಅಂತ, ಒಂದು ಹಣದ ಸಂಪನ್ಮೂಲ ಸ್ವಲ್ಪ ಹರಿದು ಬಂದಾಗ ಅದು ಹರಿದು ಬರೋದಿಲ್ಲ, ಅದಕ್ಕೆ ಅಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಒಂದು ಹಣವನ್ನು ಒಟ್ಟು ಮಾಡೋದು ಅನ್ನುವಂಥದ್ದು ದೊಡ್ಡ ಕೆಲಸ. ಪ್ರೋಗ್ರಾಮ್ ಮಾಡುವವರು, ಕಾರ್ಯಕ್ರಮ ಮಾಡುವವರು ಬೇಕಾದಷ್ಟು ಜನ ಇರ್ತಾರೆ, ಆದರೆ ಹಣ ಅನ್ನುವಂಥದ್ದನ್ನು ಕ್ರೋಢೀಕರಣ ಮಾಡಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ಈ ತಂಡದ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಪರಿಶ್ರಮ ಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿದೆ. ಯಾವ ರೀತಿ ಮಾಡಿಕೊಂಡ್ರು, ಯಾರೆಲ್ಲ ಇವರಿಗೆ ಸಹಕಾರ ಕೊಟ್ಟರು, ಅದು ಹೇಗೆ ಸಾಧ್ಯ ಆಯಿತು ಎಲ್ಲವನ್ನು ಕೂಡ ಮಾತಾಡ್ತೀವಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ, ಅವರ ಕಾರ್ಯಕ್ರಮಗಳ ಆಯೋಜನೆಯ ಬಗ್ಗೆ, ಪೂರ್ವ ತಯಾರಿಗಳ ಬಗ್ಗೆ ಎಲ್ಲವೂ ಕೂಡ ಮಾತನಾಡಿದ್ವಿ. ಇನ್ನಿರುವಂಥದ್ದು ಹಣದ ಸಂಪನ್ಮೂಲದ ಬಗ್ಗೆ ನಾನು ಆಗಲೇ ಹೇಳಿದೆ, ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಕೇಳಬೇಕು ಅಂತ ಹೇಳಿ. ಅಭಿಷೇಕ್ ಅವರೇ, ಯಾವ ರೀತಿ ಹಣವನ್ನು ಕ್ರೋಢೀಕರಿಸ್ತಾರೆ? ಎಸ್, ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಾವು ಯಾವುದಾದ್ರೂ ಈ ರೀತಿಯ ಆಲೋಚನೆಗಳನ್ನು ಮಾಡಿದಾಗ ಹಣದ ವ್ಯವಸ್ಥೆ ಕೂಡ ಒಂದು ಮಟ್ಟಿನಲ್ಲಿ ನಮಗೆ ಬೇಕಾಗುತ್ತೆ. ಒಂದಿಷ್ಟು ಈವೆಂಟ್ಗಳನ್ನು ಮಾಡಿರೋದ್ರಿಂದ ನಮ್ಮದೇ ಆದಂಥ ಒಂದಿಷ್ಟು ನಮ್ಮ ಹಿತೈಷಿಗಳ ವರ್ಗ ಅಂತ ಇದೆ. ಅವರು ಇಂಥ ಕಾರ್ಯಕ್ರಮಗಳು ಮಾಡ್ತೇವೆ ಅಂತ ಹೇಳುವಾಗ ನಮ್ಗೆ ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು, ಮತ್ತು ಒಂದಿಷ್ಟು ಜನ ನಮಗೆ ಸ್ಪಾನ್ಸರ್ ಮಾಡುವವರು ಯಾರು ಕೂಡ. ಈಗ ಒಂದು ವೇಳೆ ನಾನು ಹೋಗಿ ನಮ್ಮ ಕಾರ್ಯಕ್ರಮಕ್ಕೆ ಏನಾದರೂ ಕೊಡಿ ಅಂತ ಹೇಳುವಾಗ ಇದರಿಂದ ನಮಗೇನು ಲಾಭ ಇದೆ ಅನ್ನುವಂಥ ಪ್ರಶ್ನೆಯನ್ನು ಒಂದು ವೇಳೆ ಯಾರಾದರೂ ಕೇಳ್ತಾ ಇದ್ದರೆ ನಮ್ಮಲ್ಲಿ ಅದಕ್ಕೆ ಉತ್ತರ ಇರ್ತಾ ಇರಲಿಲ್ಲ. ಯಾಕೆ ಹೇಳಿದರೆ, ನಾವು ಹೋದಂಥ ಪ್ರತಿಯೊಬ್ಬರು ಕೂಡ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಮ್ಮ ಸಪೋರ್ಟ್ ಇದೆ ಅನ್ನೋದನ್ನು ಹೇಳಿದವರೇ ಹೊರತು ಬೇರೆಯನ್ನು ಹೇಳಿದವರಲ್ಲ. ಸೊ ಇಂಥವರು ನಮ್ಮನ್ನು ಕಾರ್ಯಕ್ರಮವನ್ನು ನಮಗೆ ಒಳ್ಳೆ ರೀತಿಯಲ್ಲಿ ಸಾಕಾರಗೊಳಿಸಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಸೊ ಒಂದು ಮಟ್ಟಿನಲ್ಲಿ ನಮಗೆ ಅವರ ಪ್ರೋತ್ಸಾಹ ಸಹಕಾರ ನಮ್ಮ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದು ಸಾಧ್ಯ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನಮ್ಮ ಏನು ಕಾರ್ಯಕ್ರಮಕ್ಕೆ ಬರ್ತಾರೆ, ಸನ್ಮಾನ ಮಾಡ್ತಾರೆ, ಅವ್ರಿಗೆ ಕೂಡ ಒಂದಿಷ್ಟು ನಮ್ಮಿಂದ ಆಗುವಂಥ ಆರ್ಥಿಕ ಸಹಾಯವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡಬೇಕು ಅಂತ ಹೇಳಿದರೆ ಒಂದಿಷ್ಟು ದಾನಿಗಳು, ಒಬ್ಬರ ಹೆಸರನ್ನು ಇಲ್ಲಿ ಹೇಳೋದು ಸರಿಯಲ್ಲ, ಬಟ್ ಅವರು ಮಾಡಿದಂಥ ಸೇವೆ ಇದೆಯಲ್ಲ, ಅವರು ಮಾಡಿದಂಥ ಸಹಕಾರದಿಂದಲೇ ನಾವು ಬೆಳೆದಿರುವಂಥದ್ದು. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಮ್ಮದು ಎಲ್ಲಿ ಹೆಸರು ಬರ್ತದೆ, ನಮಗೆ ಎಷ್ಟು ಮಾತಾಡಲಿಕ್ಕೆ ಇರ್ತದೆ, ಅಥವಾ ನಮ್ಮ LED ಹೇಗೆ ಹೆಸರು ಬರ್ತದೆ ಅಂತ ಯಾವುದನ್ನು ಯಾರೂ ಕೇಳಿದವರಲ್ಲ. ಸೊ ಅವರ ನಿಸ್ವಾರ್ಥ ಮನಸ್ಸು ನಮ್ಮಂಥವರಿಗೆ ಅದು ಬಹಳ ದೊಡ್ಡ ಸ್ಫೂರ್ತಿ ಅಂತ ನಾನು. ಅಂದರೆ ನೀವೇ ನಿಸ್ವಾರ್ಥವಾಗಿ ಮಾಡ್ತಾ ಇರುವಾಗ ನಿಮ್ಮ ಜೊತೆ ಸಹಕಾರವಾಗಿ ನಿಂತವ್ರು ಕೂಡ ನಿಸ್ವಾರ್ಥವಾಗಿ ನಿಂತರು, ಪ್ರತಿಫಲ ಅಪೇಕ್ಷೆ ಇಲ್ಲ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಒಳ್ಳೆದರಲ್ಲಿ ನಮ್ಮ ಸಹಕಾರ ಕೊಡ್ತೀವಿ ಅನ್ನುವಂಥ ಧೈರ್ಯವನ್ನು ಕೊಟ್ಟರು. ಅದು ನಿಮ್ಮ ಯಶಸ್ಸಿಗೆ ಒಂದು ರೀತಿಯ ಶಕ್ತಿ ಆಯಿತು. ಇನ್ನು ಕಾರ್ತಿಕ್ ಅವ್ರ ಹತ್ರ ನಾನು ಕೇಳಬೇಕು, ಇಲಾಖೆಗಳನ್ನು ಭೇಟಿ ಹಾಕೋದು, ಅಲ್ಲಿನ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡು ಆ ಬಳಿಕ ನಿಮಗೇನು ವಿಚಾರ ಬೇಕು ಅದರ ಬಗ್ಗೆ ಮುಂದಿನ ಹೆಜ್ಜೆ ಇಡುವಂಥದ್ದು ಇರ್ಬೋದು, ಇಲಾಖೆಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾವ ರೀತಿಯ ಪ್ರತಿಕ್ರಿಯೆ ನೀಡಿದರು ನಿಮಗೆ ಅಂತ? ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಒಳ್ಳೆಯದ ಒಂದು ರೆಸ್ಪಾನ್ಸ್ ಇತ್ತು. ಮೆಸ್ಕಾಮ್ ಆಗಿರ್ಬೋದು, ಪೋಸ್ಟ್ ಆಫೀಸಿಂದ ಆಗಿರ್ಬೋದು, ಎಲ್ಲ ಆರೋಗ್ಯ ಇಲಾಖೆ ಆಗಿರ್ಬೋದು, ಎಲ್ಲ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್. ಅಂದರೆ ಅವರು ಹೇಳುವಂಥದ್ದು, ಇಂಥ ಒಂದು ಕಾರ್ಯಕ್ರಮ ನಾನು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆದಮೇಲೆ ನನ್ನ ಲೈಫಲ್ಲಿ ಇಂಥ ಕಾರ್ಯಕ್ರಮವನ್ನು ನಾನು ನೋಡಿಲ್ಲ. ಸೊ ನೀವೊಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ, ನಮ್ಮಿಂದ ಸಹಾಯ ಏನಾಗಬೇಕು ಹೇಳಿ ಅಂತೇಳಿ. ಸೊ ನಮಗೆ ನಾವು ವಿಷಯವನ್ನು ಹೇಳಿದಾಗ, ಅಂದರೆ ನಮಗೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಜನ ಬೇಕಂತ ಹೇಳುವಾಗ ಆಯಾ ಡಿಪಾರ್ಟ್ಮೆಂಟಿಂದ ಆ ಆಫೀಸರ್ ಹತ್ರ ಕೇಳುವಾಗ ವಿದಿನ್ ಅ 1 or 2 days ಅವ್ರದ್ದು ಫೋಟೋ ವಿತ್ ಅಡ್ರೆಸ್, ಬಯೋಡಾಟಾ ನಮಗೆ ಬಂದಿರ್ತದೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ನಾವು ರಿಕ್ವೆಸ್ಟ್ ಮಾಡಿದ 1 ವಾರದ ಒಳಗಡೆ ನಮಗೆ ಪೋಸ್ಟಲ್ಲೇ ಒಂದು ಲೆಟರ್ ಬಂದಿದೆ, ಯಾರನ್ನು ಸನ್ಮಾನ ಮಾಡಬೇಕು, ಅವರು ಎಲ್ಲಿಯವರು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಏನು ಮಾಡ್ತಿದ್ದಾರೆ. ಬ್ಯೂಟಿಫುಲ್ ರೆಸ್ಪಾನ್ಸ್. ಸೊ ಹೀಗಿದ್ರೆ ಒಂದು ಖುಷಿಯಾಗುತ್ತೆ. ಇಂಥ ಪ್ರತಿಕ್ರಿಯೆಗಳು ಸಮಾಜದೊಳಗೆ ಸಿಕ್ಕಾಗ ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ. ಒಳ್ಳೆ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯ ಸಹಕಾರಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಅಭಿಷೇಕ್ ಅವ್ರ ಹತ್ರ ಕೇಳಬೇಕು, ಈ ನಡುವೆ ಸವಾಲು ಅಂತ ಅನಿಸಿದ್ದು ಯಾವುದಾದ್ರೂ ಇದೆಯಾ ನಿಮಗೆ? ಯಾವುದಾದ್ರೂ ಕಾರ್ಯಕ್ರಮದ ಯಾವುದೇ ಒಂದು ವಿಚಾರ ಸವಾಲು ಅಂತ ಅನಿಸಿದ್ದು ಇದೆಯಾ ಅಂತ? ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಆಲೋಚನೆ ಇತ್ತು. ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಏನು ಹೇಳಿದೆ, ಈಗ ಒಂದು ಕ್ಯಾಟಗರಿಗೆ ಸನ್ಮಾನ ಆದ ನಂತರ ಅವರದೇ ಮಕ್ಕಳು ಅಥವಾ ಅವರೇ ವೇದಿಕೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೊಡಬೇಕು, ಡ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇತ್ತು. ಅದು ಕೂಡ ಒಂದು 70% ಎಲ್ಲೋ ಆಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಏನೋ ಕಾರಣಗಳಿಂದಾಗಿ ಅದು ನಮಗೆ ಸಾಧ್ಯ ಆಗಲಿಲ್ಲ. ಅದೊಂದು ಏನೋ ನಮಗೆ ಮನಸ್ಸಲ್ಲಿ ಒಂದು ಉಂಟು, ಅದು ಸಾಧ್ಯ ಆಗಲಿಲ್ಲ ಅಲ್ಲ. ಆ್ಯಕ್ಚುಲಿ ನಮ್ಮ ಇದ್ದ ಆಲೋಚನೆ ಹಾಗೆ, ಅವರ ಸನ್ಮಾನ ಆದ ನಂತರ ಅವರೇ, ಅಂದರೆ ಸನ್ಮಾನ ಆದವರಲ್ಲ, ಅವರೇ ಏನಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರೇ, ಲೈನ್ ಮ್ಯಾನ್ ಅವರೇ ಒಂದು ಡ್ಯಾನ್ಸನ್ನು ವೇದಿಕೆಯಲ್ಲಿ ಮಾಡಬೇಕು ಅಂತ ವಿಶೇಷ ಕಲ್ಪನೆ ಇತ್ತು. ಬಟ್ ಅದೊಂದು ಸಾಧ್ಯ ಆಗಲಿಲ್ಲ ಅನ್ನುವಂಥ ಒಂದು ಸವಾಲು ಅನ್ನೋದಕ್ಕಿಂತಲ್ಲ ನಾವು ಒಳಗೆ ಒಂದು ಚಿಕ್ಕದಾದಂಥ ಬೇಸರ. ಅದು ಬಿಟ್ಟರೆ ನಮಗೆ ಯಾವುದು ಅಂಥದ್ದು ಸವಾಲು ಅಂತ ನಮಗೆ ಅನಿಸ್ಲಿಲ್ಲ ಅಂತ ಅನ್ಸುತ್ತೆ ಕುಮಾರ್ ಅವರು. ನಾನು ಆಗ್ತಾನೆ ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡೋದಾದರೆ, ಕೆಲಸ ನಾವು ಮಾಡುವಂಥ ಕೆಲಸ ನಮಗೆ ಖುಷಿಯನ್ನು ಕೊಡ್ತಿರೋದಾದರೆ, ನಮ್ಮ ಖುಷಿಗಾಗಿ ನಾವು ಮಾಡ್ತಿರೋದಾದರೆ ನಮ್ಗೆ ಯಾವುದು ಕೂಡ ಸವಾಲು ಅಂತ ಅನ್ಸುತ್ತೆ. ಇವಾಗಲೇ ಹೇಳಿದ್ರಿ ತಾವು ಬೇಸರ, ಒಂದು ಸಣ್ಣ ಬೇಸರ ಇದೆ ಅಂತ.
ಸೊ ಮುಂದೆ ಅದು ಪರಿಣಾಮಕಾರಿಯಾಗಿ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಆಗುತ್ತಾ ಅಂತ ಹೇಗೆ ಅಂತ? ಆಗಬಹುದು. ಮತ್ತೆ ನೀವೀಗ ಕೇಳಿದರೆ ಮುಂದೆ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನು ನೀವು ಕೇಳಿದರೆ ನಮ್ಮಲ್ಲಿ ಅಂಥ ಉತ್ತರಗಳು ಸದ್ಯಕ್ಕಂತೂ ಇಲ್ಲ, ಅಥವಾ ಅಂಥ ಆಲೋಚನೆಗಳು ಇಲ್ಲ. ಕೆಲವರು ಕೇಳೋದಿದೆ, ಈಗ ನಿನ್ನ ಸೀಸನ್ 2 ಮಲ್ಪುವಾರ. ಸೊ ನಾ ಹೇಳಿದ್ದೀನಿ, ರಿಯಾಲಿಟಿ ಶೋದೆಲ್ಲ ಕತ್ತೊಂದು ಸೀಸನ್ 2 ಮತ್ತು ಮಲ್ಪುರ ನಮ್ಮದಿದು ಸಮಾಜಕ್ಕೆ ಅಗತ್ಯ. ಮುಂದೆ ಇನ್ನೊಂದು ಆಲೋಚನೆ ಬಂದರೆ ಇನ್ನೊಂದು ಮಾಡುವಂಥದ್ದು. ಇನ್ನು ಈ ಆಲೋಚನೆಗಳು ಯಾವಾಗ ಹುಟ್ಕೊಳ್ಳುತ್ತೆ ಅಂತ ಕೇಳಿ? ಅದು ಒಳ್ಳೆ ಪ್ರಶ್ನೆ. ಆದರೆ ಹುಟ್ಕೊಂಡಾಗ ನಾನು ನಿಮ್ಗೆ ಹೇಳ್ತೀನಿ ಕುಮಾರ್. ಯಾಕೆ ಕೇಳದಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಇಂಥ ಸಂದರ್ಭಕ್ಕೆ ಮಾಡಬೇಕು, ನಿಮಗೆ ಈಗ ನೀವೀಗ ಇದನ್ನು ನೀವು ಕೇಳಿದ್ರಿ. ನಾನು ಆಫೀಸಿಗೆ ಬೆಳಗ್ಗೆ ಬೇಗ ಬರುವಾಗ ಕೆಲವೊಮ್ಮೆ ನಮ್ಮ ಈ ಹೈವೇಲ್ ದಾರಿಯಲ್ಲೆಲ್ಲ ನೋಡ್ತಾರೆ, ಅವರಷ್ಟಕ್ಕೆ ಅವರು ಏನು ನಮ್ಮ ಊರನ್ನು, ನಗರವನ್ನ, ರೋಡನ್ನು ಕ್ಲೀನ್ ಮಾಡ್ತಾ ಇರ್ತಿದ್ದವರನ್ನು ನೋಡಿದ್ದೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರಲ್ಲಿ ಅವರು ಕೆಲಸ ಮಾಡುವಂಥವ್ರು ನೋಡಿದ್ದೆ. ಕೊರೋನಾ ಟೈಮಲ್ಲಿ ಟ್ರಾಫಿಕ್ ಪೊಲೀಸರು ಮಾಡ್ತಿದ್ದಂಥ ಕೆಲಸವನ್ನು ನೋಡ್ತಾ ಇದ್ದೆ. ಸೊ ಆಗ ಅನಿಸ್ತಾ ಇತ್ತು, ಇವರಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ಅವರನ್ನು ಗುರುತಿಸುವಂಥ ಕೆಲಸ ಆಗಬೇಕಲ್ಲ ಅಂತ. ಅಂದರೆ ಕೆಲವು ಸನ್ನಿವೇಶ, ಕೆಲವು ಸಂದರ್ಭ, ಕೆಲವು ಸಮಯಗಳು ನಮಗೆ ಒಂದು ಹೊಸ ಆಲೋಚನೆಯನ್ನು ಅದಾಗಿ ಮೂಡಿಸುತ್ತೆ ಅಂತ. ಸೊ ಅದೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆ, ನಿಮ್ಮ ಜೊತೆ ಇರುವಂಥ ಯುವಕರ ಬಗ್ಗೆ, ನಿಮ್ಮ ತಂಡದ ಬಗ್ಗೆ, ಈ ಬಾರಿಯ ಯಶಸ್ಸಿನ ಜೊತೆಯಲ್ಲಿ, ಆ ಯಶಸ್ಸಿನ ಖುಷಿಯಲ್ಲಿ ಏನಾದರೂ ಹೇಳೋದಿದ್ರೆ? ಒಂದು ನಾನು ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಕುಮಾರ್ ಅವರೇ, ಸ್ಪಂದನದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಪಂದನ ಹೀರೋಸ್ ಅನ್ನುವಂಥ ಕಾರ್ಯಕ್ರಮದ ಹೆಸರನ್ನು ಕೊಟ್ಟಿದ್ದೀರಿ. ಆದರೆ ನಾವಿವತ್ತು ಬಂದಿರುವಂಥದ್ದು ನಾವು ಹೀರೋಸ್ ಆಗಿ ಅಲ್ಲ, ನಮ್ಮ ಸಮಾಜದ ಹೀರೋಸ್ಗಳ ಬಗ್ಗೆ ಮಾತಾಡಲಿಕ್ಕೆ ನಾವು ಬಂದಿರುವಂಥದ್ದು. ಈಗ ಪ್ರತಿದಿನ ಸ್ವಚ್ಛತೆ ಮಾಡುವವರು, ಲೈನ್ ಮ್ಯಾನು, ಪೊಲೀಸು, ಅದು ಸೈನ್ಯದಲ್ಲಿ ಕೆಲಸ ಮಾಡುವವರು ನಿಜವಾದಂಥ ಹೀರೋಸ್ ಅವರು ಅಂತ ನಾವು ಅಂದ್ಕೊಂಡಿದ್ದೇವೆ. ಅಂಥ ಹೀರೋಸ್ಗಳನ್ನು ನಮ್ಮ ಸಮಾಜಕ್ಕೆ ಗುರುತಿಸುವಂಥ, ಅವರಿಗೊಂದು ಅವರದೇ ಆದಂಥ ಗೌರವವನ್ನು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಹೀಗಿರುವಾಗ ಅವರು ನಿಜವಾದಂಥ ಹೀರೋಸ್ಗಳು ನಾವು ಇರುವಂಥದ್ದು. ನಾವೇನೋ ನಮ್ಮ ಆಲೋಚನೆಗೆ ತಕ್ಕಂತೆ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಹೊರತು ಅಂಥ ದೊಡ್ಡ ಶಬ್ದಗಳಿಗೆ ನಾವು ಏನು ಯೋಗ್ಯರು ಅಂತ ನಾವು ಖಂಡಿತವಾಗಿಯೂ ಅಂದ್ಕೊಳ್ಳೋರು ಅಲ್ಲ. ಮಾಡಿದ್ದೊಂದು ಸಣ್ಣ ಹನಿ ಅಂತ ಅಂದ್ಕೊಂಡಿದ್ದೇನೆ. ಸಾಗರ ಬಹಳ ದೊಡ್ಡದಿದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಇನ್ನೊಂದು ಪ್ರಶ್ನೆ ನಿಮ್ಮಲ್ಲೂ ಇರ್ಬೋದು, ಏನು ಇದರಿಂದ ಹೌದು, ಏನು ಲಾಭ, ಯಾರಿಗೆ ಏನು ಲಾಭ, ಏನು ಸಾಧಿಸಿದೇನು ಇದರಿಂದ? ಕೇವಲ ಕಾರ್ಯಕ್ರಮ ಆಗಿರಬಾರ್ದು, ಅದರಿಂದ ಏನಾದರೂ ಸಿಕ್ಕರೆ ಮಾತ್ರ ಒಂದು ಸಾರ್ಥಕತೆ ಇರ್ತದೆ. ವೈಯಕ್ತಿಕವಾಗಿ ನಿಮ್ಗೆ ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ನಮಗೊಂದು ಮನಸ್ಸಂತೃಪ್ತಿ ಇದೆ. ಓಕೆ, ನಾವು ಏನೋ ನಮ್ಮವರ ಜೊತೆಗೇನೆ ಅಥವಾ ಒಂದಿಷ್ಟು ಬೇರೆ ಬೇರೆ ಏನು ಸೆಲೆಬ್ರಿಟಿ ಹಾಗೆ ನಮ್ಮ ಜೀವನವನ್ನು ನೋಡ್ತಾ ಇದ್ದೇವೆ. ಆದರೆ ಇವರ ಜೊತೆಗೆ ಹೋಗೋದಿದೆಯಲ್ಲ, ಇವರ ಜೊತೆ ಮಾತಾಡೋದಿದೆಯಲ್ಲ, ಇವರ ಕುಂದುಕೊರತೆಗಳು, ಅದರ ಬಗ್ಗೆ ನಾವು ಚರ್ಚಿಸೋದಿದೆಯಲ್ಲ, ಅದು ನಮಗೆ ಬಹಳ ಸಂತೋಷವನ್ನು, ಸಂತೃಪ್ತಿಯನ್ನು ಕೊಟ್ಟಿದೆ. ಈ ಕಾರ್ಯಕ್ರಮವನ್ನು ನೋಡಿದ ನಂತರ ಯಾರೋ ನನಗೆ ಒಬ್ಬರು ಹೇಳ್ತಾ ಇದ್ರು, ಕಾರ್ಯಕ್ರಮ ಆದ ನಂತರ, ನನ್ನ ನಾಳಿನ ದಿವಸ ಕಸ ಹಿಡ್ಕೊಂಡು ಹೋಗೋರು ಮನೆ ಹತ್ರ ಬಂದಾಗ ನಾವು ಸಾಮಾನ್ಯವಾಗಿ ಹೇಳೋದಿದೆ, ಕಜವದಕ್ಕೂ ಬತ್ತೇರು ಅಂತ. ಕಸದವರು ಬಂದರು. ಸೊ ಅದು ನನ್ನ ಬಾಯಿಂದ ಇನ್ನು ಬರಲಿಕ್ಕಿಲ್ಲ. ಕಸದವರು ಆ್ಯಕ್ಚುಲಿ ನಾವು ಮಾಡಿದ ತ್ಯಾಜ್ಯವನ್ನು ಕೊಂಡೋಗುವಂಥ ಭಾಳ ದೊಡ್ಡ ಕೆಲಸವನ್ನು ಅವರು ಮಾಡ್ತಿದ್ರು. ಹೀಗಿರುವಾಗ ಅಂಥ ಮನಸ್ಥಿತಿ ಬದಲಾದರೆ ಸಾಕು ಅಂತ ಆ ಲೈನ್ ಮ್ಯಾನ್ ಹೇಳ್ತಾ ಇದ್ರು. ನೀವು ನನಗೆ ಹೆಚ್ಚು ಏನು ಕೊಡೋದು ಬೇಡ, ಲೈನ್ ಮ್ಯಾನ್ ಮನೆ ಹತ್ರ ಬಂದಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅನ್ನುವಂಥ ಒಂದು ಒಳ್ಳೆ 2 ಮಾತನ್ನು ಹೇಳಿದರೆ ಸಾಕು, ಅದೇ ಸಂತೃಪ್ತಿ. ನಾವು ಅವ್ರಿಗೆ ಕೊಡಬೇಕಾದದ್ದು ಅಷ್ಟೇ ಅಂತ. ಸೊ ಅಂಥ ಭಾವನೆ ಮನಸ್ಸಲ್ಲಿ ಮೂಡಿದರೆ ಅದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ಬದಲಾಗಬೇಕಾಗಿರೋದು ನಮ್ಮ ಮನಸ್ಥಿತಿ. ಆ ವ್ಯಕ್ತಿಗೆ ಗೌರವವನ್ನು ಕೊಡೋದಿದೆಯಲ್ಲ, ಅದು ಆಗಬೇಕಾಗಿದೆ. ದೊಡ್ಡ ಕ್ರಾಂತಿಯೇ ಮಾಡಿದ್ದೇವೆ ಅಂತ ನಾವೇನು ಹೇಳೋದಿಲ್ಲ. ಮಾಡಿದ ಕಾರ್ಯಕ್ರಮದಲ್ಲಿ ಬಂದವರಿಗೆ ಒಂದಿಷ್ಟು ಇಂಥ ಆಲೋಚನೆಗಳು ಅವರ ಮನಸ್ಸಲ್ಲಿ ಇನ್ನಷ್ಟು ಇದ್ದಂಥ ಆಲೋಚನೆಗಳು ಇನ್ನಷ್ಟು ಚೆನ್ನಾಗಿ ಮೊಳಕೆ ಹೊಡೆದಿರ್ಬೋದು, ಅದು ಸಮಾಜಕ್ಕೆ ಹರಡಬಹುದು ಅನ್ನುವಂಥ ಆಲೋಚನೆ. ಓಕೆ, ಈ ಬಾರಿ ನಿಮಗೆ ವಿಶೇಷ ರೀತಿಯ ಪ್ರತಿಕ್ರಿಯೆಗಳು ಅಂದರೆ ನಿಮ್ಮ ಕಾರ್ಯಕ್ರಮದಲ್ಲಿ ಏನೆಲ್ಲ ಸಿಕ್ಕಿದೆ? ಒಂದು ಆಗ್ತಾನೆ ಹೇಳಿದ್ದೆ, ಒಂದಿಷ್ಟು ಜನರು ಬಂದು ನಾವು ನಿಮ್ಮ ತಂಡವನ್ನು ಸೇರಿಕೊಳ್ತೇವೆ ಅಂತ ಹೇಳುವಾಗ ನಮ್ಗೆ ಅನಿಸಿತ್ತು, ನಮ್ಮ ತಂಡವನ್ನು ಸೇರಬೇಕು ಅಂತ ಅನಿಸ್ತಲ್ಲ ಇವರಿಗೆ, ನಮ್ಮ ತಂಡ ಯೋಗ್ಯ ಇದೆ ಅಂತ ಇವರಿಗೆ ಅನಿಸಿತ್ತಲ್ಲ ಅನ್ನುವಂಥ ಸಂತೋಷ. ಇನ್ನು ಅನೇಕ ಜನ ಏನು ದೊಡ್ಡ ದೊಡ್ಡ ಚಿಂತಕರು ಎಲ್ಲ ಕಾರ್ಯಕ್ರಮದಲ್ಲಿದ್ದರು. ಸೊ ಇಂಥ ಕಾರ್ಯಕ್ರಮ ಪುರಭವನದಲ್ಲಿ ಮೊದಲ ಬಾರಿ ಈ ರೀತಿ ಒಂದು ಆಗಿದ್ದು ಅಂತ ಹೇಳುವಾಗ ಅದು ಒಂದು ಸಂತೃಪ್ತಿ ಭಾವ ನಮಗೆ ಬಂತು. ಆಗ್ತಾನೆ ಕಾರ್ತಿಕ್ ಹೇಳ್ತಾ ಇದ್ರು, ಒಬ್ರು ಸನ್ಮಾನವನ್ನ ಪಡ್ಕೊಂಡಂತವ್ರೊಬ್ರು ಹೇಳ್ತಿದ್ರಂತೆ, ಜವನ ಹೆಂಚಿನ ಪ್ರೋಗ್ರಾಮ್ ಅಂತ ಇಲ್ಲಡೆ ವನಸ್ಕೋರು ಒಂದು ಕರೆ ಇದೆ. ಹಲೋ
ನಮಸ್ತೆ ಕುಮಾರ್ ವಿಟ್ಲ ಅವರೇ, ನಮಸ್ತೆ. ಸಂತೋಷ್ ಪಚ್ಚನಾಡಿ ಮಾತಾಡ್ತಿರೋದು. ಓಕೆ, ಮಾತಾಡಿ ನಟರಾಜ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಅಭಿಷೇಕ್. ನಮಸ್ಕಾರ. ನಮಸ್ಕಾರ. ಹಾಗೆ ಕಾರ್ತಿಕ್ ಅವರಿಗೆ ನಮಸ್ತೆ. ನಮಸ್ಕಾರ. ನಿಜವಾಗಿ ಇದೊಂದು ಅಭೂತಪೂರ್ವ ಕ್ಷಣ. ಯಾಕಂತ ಹೇಳಿದ್ರೆ ಸ್ಪಂದನ ಹೀರೋಸ್ ಏನೇ ವೇದಿಕೆ ಇದೆ ಅದಕ್ಕೆ ಸೂಕ್ತವಾದ ಒಂದು ಟೀಮ್ ಒಂದು ಕೂತಿದೆ ಅಂತ ಅನಿಸ್ತಾ ಉಂಟು. ಯಾಕಂದ್ರೆ ಇದೊಂದು ನಿಮ್ಮದೊಂದು ಪರಿಕಲ್ಪನೆ ವಿಚಿತ್ರ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಸಮಾಜ ಸೇವೆ ಅಂತ ಹೇಳಿದ್ರೆ ಬೇರೆ ಬೇರೆ ತಂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತದೆ. ಆದ್ರೆ ನಿಮ್ಮ ಪರಿಕಲ್ಪನೆ ಹೇಗೆ ಅಂತ ಹೇಳಿದ್ರೆ ಏನೇ ಆಗ್ಲಿ ಅವರಿಗೆ ಸರ್ಕಾರಿ ಕೆಲಸ ಇರ್ಬೋದು, ಇಲ್ಲಾಂದ್ರೆ ಟೆಂಪರರಿ ಗುತ್ತಿಗೆದಾರರಾಗಿರ್ಬೋದು, ಏನೋ ಒಂದು ಕೆಲಸದಲ್ಲಿ ಆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸ ಮತ್ತೆ ಅವರ ಮನೋಭಾವನೆ ಹೇಗಿರ್ಬೋದು, ಆ ಕೆಲಸ ಮಾಡುವಾಗ ಅವರ ಮನೋಭಾವನೆ ಹೇಗಿರ್ಬೋದು, ಮತ್ತೆ ಅವರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಈ ಕೆಲಸ ನನ್ನ ಜೀವನ ಉಪಯೋಗಕ್ಕಾಗಿ ಅಲ್ಲದೆ ಇದೊಂದು ನಾನೊಂದು ಸಮಾಜಕ್ಕೆ ಮಾಡೋ ಸೇವನೆ ಅಂತ ಹೇಳುವಂತ ಒಂದು ಒಳ್ಳೆ ಭಾವನೆ ಅವರಲ್ಲೂ ಮೂಡಿಸಿದಿರಾ, ಮಂಗಳೂರಿಗರಲ್ಲಿಯೂ ಮೂಡಿಸಿದಿರಾ. ಇದ್ರ ಬಗ್ಗೆ ಒಂದು ಸುಟುಕಾಗಿ ಹೇಳ್ಬೇಕು. ಈಗ ಮೋಸ್ಟ್ಲಿ ನೀವು ಹೇಳಿರ್ಬೇಕು, ನಾನು ಕಾರ್ಯಕ್ರಮ ನೋಡ್ಲಿಲ್ಲ. ಆದ್ರೆ ಇಂತ ಒಂದು ಯೋಚನೆ ಯಾಕೆ ಬಂತು ಅಂತ ನಮಗೋಸ್ಕರ ಒಂದು ಹೇಳ್ಬೇಕು ಅಭಿಷೇಕ್ ಅವರೇ. ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಅನೇಕ ಇವರು ಕೂಡ ನಮ್ಮ ಹಾಗೆ ಸಮಾನ ಮನಸ್ಕರು. ಇವರಂತವ್ರು ಹೆಚ್ಚಿನವರ ಒಂದು ಪ್ರೋತ್ಸಾಹಗಳಿದೆ, ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಡ್ಬೋದು ಅಂತ ಆಗ್ತಾ ನಾನು ಹೇಳಿದ್ದೆ ಅಲ್ವಾ ಕುಮಾರ್ ಅವರೇ. ಅವ್ರು ಕೇಳಿದ ಅದನ್ನೇ ಅಂತ ಅನ್ಸುತ್ತೆ. ಹೌದೌದು, ಕಾರ್ಯಕ್ರಮ ನೋಡಿದ್ರೆ ಅವರಿಗೆ ಗೊತ್ತಾಗ್ಬೋದು ಏನು. ಅದೇ ಒಟ್ಟಿನಲ್ಲಿ ಅವರ ಸಮಾಜಕ್ಕೆ ಅವರು ಕೊಟ್ಟಂತ ಸೇವೆಯನ್ನು ನಾವು ಎಲ್ಲೋ ಗುರುತಿಸುವಲ್ಲಿ ಅಥವಾ ಅದನ್ನು ಗೌರವಿಸುವಲ್ಲಿ ಸೋತಿದ್ದೇವೆ ಅಂತ. ಸೊ ಅದನ್ನ ನಾವು ಮತ್ತೊಂದು ಹೊಸ ಸಂಸ್ಕೃತಿಯಾಗಿ ಬೆಳೆಸಬೇಕು, ವೃತ್ತಿ ಗೌರವ ಅನ್ನುವಂಥದ್ದನ್ನ. ಇದು ನಮ್ಮ ಉದ್ದೇಶ. ನೀವು ಆಗ್ತಾನೆ ಕೇಳ್ತಾ ಇದ್ರಿ ಹೇಗಿತ್ತು ರೆಸ್ಪಾಂಡ್. ಎಸ್, ಬಂದಂಥ ಅತಿಥಿಗಳು ಅಥವಾ ಅಲ್ಲಿ ಸೇರಿದಂಥ ವಿದ್ಯಾರ್ಥಿ ಸಮೂಹ ಕೂಡ ಇದರಲ್ಲಿ ಕಾರ್ಯಕ್ರಮದಲ್ಲಿ ಒಟ್ಟಾಗಿತ್ತು. ನಂತರ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂಥ ಒಂದಿಷ್ಟು ಪ್ರತಿಕ್ರಿಯೆಗಳು, ಇದೆಲ್ಲವೂ ಕೂಡ ನಮಗೆ ಬಹಳ ಸಂತೋಷ. ಇನ್ನೊಂದು ಒಂದಿಷ್ಟು ಕ್ಯಾಟಗರಿಗಳು ವೇದಿಕೆ ಮೇಲೆ ಬಂದಾಗ, ಈಗ ನಗರವನ್ನು ಸ್ವಚ್ಛ ಮಾಡುವಂಥವರು ವೇದಿಕೆ ಮೇಲೆ ಬಂದಾಗ ನಿರೂಪಕ ಹೇಳದೆಯೇ ಅಲ್ಲಿ ಇದ್ದಂಥ ಪೂರ್ತಿ ಟೌನ್ನ ಜನ ಎದ್ದು ನಿಲ್ತಾರೆ, ಎದ್ದು ಚಪ್ಪಾಳೆಯನ್ನ ಕೊಡ್ತಾರೆ. ಅಂದ್ರೆ ಇಂಥದ್ದು ಆಗೋದು ಆ ಕಾರ್ಯಕ್ರಮ ಮನಸ್ಸಿಗೆ ಮುಟ್ಟಿದಾಗ ಮಾತ್ರ ನಿಜ. ಸೊ ನಮ್ಗೆ ಸಂತೃಪ್ತಿ ಇಂಥದ್ರಲ್ಲೇ ಅಂತ. ಚಿಕ್ಕ ಚಿಕ್ಕ ವಿಷಯಗಳು ಕೆಲವೊಮ್ಮೆ ದೊಡ್ಡ ದೊಡ್ಡ ಸಂತೋಷವನ್ನ, ಖುಷಿಯನ್ನ ಕೊಡ್ತದೆ ಅಂತ ಹೇಳ್ತಾರೆ. ಸೊ ಇದು ನಮಗೆ ಕೊಟ್ಟಿರುವಂಥದ್ದು. ರೈಟ್. ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ತಿಕ್ ಅವರು ಏನು ಹೇಳ್ತೀರಾ? ನಾನು ಹೇಳುವಂಥದ್ದು, ನಾವು ಮಾಡುವ ಕೆಲಸದಲ್ಲಿ ನಮಗೆ ಗೌರವ ಇರಬೇಕು. ಹಾಗೆ ಎಲ್ಲ ವೃತ್ತಿಯಲ್ಲಿ ಇರುವಂಥವರಿಗೆ ನಾವು ಗೌರವವನ್ನು ಕೊಡಬೇಕು. ಇದರಿಂದ ಜನರ ಮನಸ್ಥಿತಿ ಕೂಡ ಚೇಂಜ್ ಆಗಬೇಕು. ಒಬ್ಬರ ವೃತ್ತಿಯನ್ನು ನೋಡಿ ಒಂದು ಕೀಳು ಸ್ಥಿತಿಯಲ್ಲಿ ಒಂದು ನೋಡುವಂಥದ್ದು ಆಗಬಾರ್ದು. ಎಲ್ಲರ ವೃತ್ತಿ ಒಂದು ಮರ್ಯಾದೆ ಅಂತೇಳಿ ಕೊಟ್ಟು ಕೊಡಬೇಕು. ಎಸ್, ಕೊನೆಯದಾಗಿ ಅಭಿಷೇಕ್. ಎಸ್, ಒಟ್ಟಿನಲ್ಲಿ ಇದು ನಮ್ಮದೊಂದು ತಂಡ. ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಮುಂದೆ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಹೀಗೇ ಇರಲಿ. ಇನ್ನು ಮುಂದೆ ಯಾವತ್ತು ಏನು ಕಾರ್ಯಕ್ರಮ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಮಾಡಿದರೆ ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡ್ತೇವೆ ಹೊರತು ಬೇರೆ ರೀತಿಯ ಕಾರ್ಯಕ್ರಮವನ್ನು, ಬೇರೆ ರೀತಿಯ ಈವೆಂಟನ್ನು ಮಾಡುವಷ್ಟು ಶಕ್ತರು ನಾವಂತೂ ಖಂಡಿತವಾಗಿಯೂ ಅಲ್ಲ. ಸೊ ಹೀಗಿರುವಾಗ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಇರಲಿ. ಹಾಗೆಯೇ ಥ್ಯಾಂಕ್ ಯು ಸ್ಪಂದನಕ್ಕೆ, ನಮ್ಮನ್ನು ಕರೆಸಿದ್ದೀರಿ. ನಾನು ಕರಿವಾಗ ಹೇಳಿದ್ದೆ, ನಾವು ಅಂಥದ್ದೇನು ಮಾಡಲಿಲ್ಲ, ಆದರೂ ಕೂಡ ಇಲ್ಲ, ನೀವು ಇಂಥದ್ದು ವಿಶೇಷತೆಗಳು ಕೂಡ ವೇದಿಕೆಗೆ ಬರಬೇಕು. ಯಾಕೆ ಹೇಳಿದ್ರೆ ಇಲ್ಲಿ ಕೂತವರು ಅನೇಕ ಜನರು ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡಿದಂಥವ್ರು ಇರ್ಬೋದು. ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕ ಸಹಾಯವನ್ನು ಮಾಡಿದಂಥವರು ತುಂಬ ನಾನು ನೋಡಿದ್ದೇನೆ. ಆದರೆ ನಮ್ಮದು ಅಂಥದ್ದು ಅಲ್ಲದಿದ್ದರೂ ಕೂಡ ಇನ್ನೊಂದು ಏನೋ ಇದೆ ಅಂತ ನೀವು ನಮ್ಮನ್ನು ಗುರುತಿಸಿದ್ದೀರಿ. ನಾವು ಇದಕ್ಕೆ ಯೋಗ್ಯರು ಅರ್ಹರು ನಮ್ಗೆ ಗೊತ್ತಿಲ್ಲ. ಬಟ್ ನೀವು ಕೊಟ್ಟಂಥ ಈ ಅವಕಾಶಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಕುಮಾರ್ ಅವರೇ, ನಟರಾಜ್ ಅವರೇ, ಸೊ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಈ ಕೆಲಸ, ಸ್ಪಂದನದ ಈ ಕೆಲಸ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಒಬ್ಬ ಅದ್ಭುತ ನಿರೂಪಕನಾಗಿ, RJ ಆಗಿ ಮುಂದುವರಿತಾ ಇರುವವರು, ಜೊತೆಗೆ ಸಮಾಜಮುಖಿಯಾಗಿ ಬೆಳಿಬೇಕು ಅನ್ನುವಂಥ, ಸಮಾಜಮುಖಿಯಾಗಿ ಬದುಕು ಸಾಗಿಸ್ಬೇಕು ಅನ್ನುವಂಥ ಹಂಬಲದ ಜೊತೆ ಸಾಕ್ತಾ ಇದ್ದಾರೆ. ನೀವು ಇರ್ಬೋದು, ಕಾರ್ತಿಕ್ ಅವರು ಇರ್ಬೋದು, ನಿಮ್ಮ ಇಡೀ ತಂಡ. ಇವತ್ತು ಇವರಿಬ್ಬರು ಪ್ರತಿನಿಧಿಯಾಗಿ ಬಂದಿರ್ಬೋದು ಆ ತಂಡದ್ದು. ಆದರೆ ಆ ತಂಡದಲ್ಲಿ ಬಹಳಷ್ಟು ಜನ ಯುವ ಮನಸ್ಸುಗಳು, ಸಮಾಜಮುಖಿಯಾಗಿ ಬದುಕಬೇಕನ್ನುವಂಥ ಆಸಕ್ತಿ ಉಳ್ಳಂಥ ಯುವಕರಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಟ್ಟಾರೆಗೆ ಹೇಳೋದಾದರೆ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ
ಮನಸ್ಸಿನ ಭಾವನೆಗಳಿರ್ಬೋದು ಅಥವಾ ತಂಡದ ಕಾರ್ಯಕ್ರಮಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿರೋದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನುವಂಥ ಆ ತಂಡವನ್ನು ಕಟ್ಕೊಂಡು ಯಾವ ರೀತಿಯಲ್ಲಿ ಯುವಕರು ಸಮಾಜಮುಖಿಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ, ಅದು ಕೂಡ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರ ಮನಸ್ಸನ್ನು ಗೆಲ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಬದಲಾವಣೆ ಬರಬೇಕು, ಯುವ ಮನಸ್ಸುಗಳು ಒಂದು ಒಳ್ಳೆಯ ಯೋಚನೆಗಳನ್ನು ಮೈಗೂಡಿಸ್ಕೊಡ್ಬೇಕನ್ನುವಂಥ ಆಲೋಚನೆ ಇವರಲ್ಲಿದೆ. ಅದು ಸಾಕಾರಗೊಳ್ತಾ ಇದೆ, ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ನಿಮ್ಮ ಮನಸ್ಸಲ್ಲೂ ಕೂಡ ಒಳಿತಿನ ಬದಲಾವಣೆಗಳು ಆಗಲಿ ಅಂತ ಆಶಿಸ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.